ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ಕಳೆದ 4 ತಿಂಗಳಿಂದ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ನುರಿತ ಪರಿಣಿತರಿಂದ ಕೊಡುತ್ತಿರುವ ಕೌಶಲ್ಯ ಅಭಿವೃದ್ಧಿ ಮತ್ತು ವೃತ್ತಿ ಜೀವನ ಅಭಿವೃದ್ಧಿ ತರಬೇತಿ ಶಿಬಿರ ನಿಜವಾಗಿಯೂ ಶ್ಲಾಘನೀಯ ಹಾಗೂ ಇದರಿಂದ ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಮುಂದಿನ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಲು ಸಹಾಯ ಆಗುತ್ತದೆ ಎಂದು ಉಡುಪಿ ಜಿಲ್ಲಾ ಸಣ್ಣ ಉದ್ಯಮ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಬಾಳಿಗ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಪ್ರಸಾದ್ ರಾಜ್ ಕಾಂಚನ್, ಎಂಡಿ, ಕಾಂಚನ್ ಆಟೋಮೊಬೈಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ಹುಂಡಾಯಿ ಇವರು ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಿಸಿ ತನ್ನ ಸಂಸ್ಥೆಯಲ್ಲಿ ಕೆಲಸ ಸಿಗಲು ಸೂಕ್ತ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಎಂದು ಹೇಳಿದರು. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿಯವರು ಅಧ್ಯಕ್ಷತೆ ವಹಿಸಿ ಮಣಿಪಾಲದ ಮಾಹೆ, ನಿಟ್ಟೆ ಯೂನಿವರ್ಸಿಟಿ ಮತ್ತು ಸರ್ಕಾರಿ ಸಂಸ್ಥೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ಲೀಡ್ ಬ್ಯಾಂಕಿನ ನುರಿತ ತಜ್ಞ ರಿಸೋರ್ಸ್ ಪರ್ಸನ್ ಅವರ ಮೂಲಕ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ, ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುವುದು ಎಂದು ಹೇಳಿ, ಈವರೆಗೆ ಅಂದರೆ ಕಳೆದ 5 ರಿಂದ 6 ತಿಂಗಳಲ್ಲಿ ಶಿಬಿರ ಮಾಡುವ ಮೂಲಕ ಐಟಿಐ ವಿದ್ಯಾರ್ಥಿಗಳನ್ನು ಸೇರಿಸಿ 753 ವಿದ್ಯಾರ್ಥಿಗಳು ಉದ್ಯಮಶೀಲತಾ ತರಬೇತಿ ಪಡೆದಿದ್ದು, ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಮೈಸ್ ಸಂಸ್ಥೆಯ ಮೂಲಕ ಮಾಡಲು ಒಡಂಬಡಿಕೆ ಮಾಡಿದ್ದು, 5 ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲರಿಗೂ ಟ್ರೈನಿಂಗ್ ಕೊಡಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉದ್ಯಮಿದಾರರುಗಳಾದ ಶ್ರೀ ನಟರಾಜ್ ಹೆಗ್ಡೆ, ಶ್ರೀ ವಿಜಿ ಶೆಟ್ಟಿ, ಐಟಿಐ ಕಾಲೇಜಿನ ಸಂಚಾಲಕರಾದ ಶ್ರೀ ರೆವರೆಂಡ್ ಫಾದರ್ ಚಾರ್ಲ್ಸ್ ಮ್ಯಾನೇಜರ್ಸ್, ಮ್ಯಾಕ್ಸಿಮ್ ರಾಬರ್ಟ್ ಡಿಸೋಜಾ, ಪ್ರೊಫೆಸರ್ ವಿಜಯ್ ಡಿಸೋಜಾ, ಶ್ರೀ ಸತೀಶ್ ಶೆಟ್ಟಿ ಮಣಿಪುರ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭ ಕೋರಿದರು. ಸ್ಥಾಪಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಪಿ. ಶೆಟ್ಟಿ, ಮಾಜಿ ಅಧ್ಯಕ್ಷರು ಶ್ರೀ ಹೇಮಂತ್ ಶೆಟ್ಟಿ, ಟ್ರಸ್ಟಿಗಳಾದ ಹರೀಶ್ ಶೆಟ್ಟಿ ಬೆಳ್ಳೆ, ರಮೇಶ್ ಶೆಟ್ಟಿ ನಿಂಜೂರು, ಪಳ್ಳಿ ಜಗದೀಶ್ ಶೆಟ್ಟಿ, ಕಲ್ಮಂಜಿ ದಯಾನಂದ್ ಶೆಟ್ಟಿ, ಕೊರಂಗಲ್ಪಾಡಿ ಹರೀಂದ್ರ ಶೆಟ್ಟಿ, ಹಲಿಯೂರು ಭಾಸ್ಕರ್ ಶೆಟ್ಟಿ, ಶ್ರೀಮತಿ ರಜನಿ ಹೆಗ್ಡೆ ಬೆಳ್ಳೆ ಇವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಕಾರ್ಯಕ್ರಮದಲ್ಲಿ ಉದ್ಯಮಿದಾರರಾದ ಶ್ರೀ ನಟರಾಜ್ ಹೆಗ್ಡೆ, ಶ್ರೀ ವಿಜಿ ಶೆಟ್ಟಿ, ಐಟಿಐ ಕಾಲೇಜಿನ ಸಂಚಾಲಕರಾದ ಶ್ರೀ ರೆವರೆಂಡ್ ಫಾದರ್ ಚಾರ್ಲ್ಸ್ ಮ್ಯಾನೇಜರ್ಸ್, ಮ್ಯಾಕ್ಸಿಮ್ ರಾಬರ್ಟ್ ಡಿಸೋಜಾ, ಪ್ರೊಫೆಸರ್ ವಿಜಯ್ ಡಿಸೋಜಾ, ಶ್ರೀ ಸತೀಶ್ ಶೆಟ್ಟಿ ಮಣಿಪುರ್ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶುಭ ಕೋರಿದರು. ಈ 2 ದಿನದಲ್ಲಿ ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ಗಳಾದ ಡಾಕ್ಟರ್ ಸುಧೀರ್ ರಾಜ್ ಅವರು ಪ್ರೋಗ್ರಾಂ ಡೈರೆಕ್ಟರ್ ಹಾಗೂ ನಿಕ್ಷಿತಾ ಶೆಟ್ಟಿ ರಿಸರ್ಚ್ ಸ್ಕಾಲರ್ ಏನಪ್ಪಯ್ಯ ಕಾಲೇಜ್ ಇವರು ನಡೆಸಿಕೊಟ್ಟರು. ಉಡುಪಿ ಗ್ರಾಮೀಣ ಬಂಟರ ಸಂಘದ ಕಾರ್ಯದರ್ಶಿ ಪದ್ಮನಾಭ ಹೆಗ್ಡೆ, ಟ್ರಸ್ಟಿನ ಕೋಶಾಧಿಕಾರಿ ಶ್ರೀ ವಿಜಯ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಶ್ರೀ ಪದ್ಮನಾಭ ಹೆಗ್ಡೆಯವರು ಧನ್ಯವಾದ ಹೇಳಿದರು. ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಂ ಅಂಬುದಶ್ಯಾಮಂ ಆಯತಾಕ್ಷಂ ಅಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಂ ಸಹಿತಂ ಶ್ರೀಕೃಷ್ಣಮಾಶ್ರಯೇ. ಈ ಒಂದು ಸೆಂಟರ್ ಹಾಗೂ ನಮ್ಮ ಕನ್ವೆನ್ಷನ್ ಸೆಂಟರನ್ನು ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಅಕ್ಟೋಬರ್ 13ನೇ ತಾರೀಕು 2021ರಂದು ಉದ್ಘಾಟನೆ ಮಾಡಿ, ಈ ಒಂದು ಸೆಂಟರ್ನಲ್ಲಿ ಸ್ಥಳೀಯ ಎಂಟರ್ಪ್ರಿನಿಯರ್ ಅವರೊಡನೆ ಚಾಪೆ ಚರ್ಚಾ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರು ಇಟ್ಟು ಸ್ಥಳೀಯ ಎಂಟರ್ಪ್ರಿನಿಯರ್ ಹತ್ರ ಸುಮಾರು ಅರ್ಧ ಗಂಟೆ ಕಾಲ ಚರ್ಚೆ ಮಾಡಿ ಅನೇಕ ವಿಷಯದ ಬಗ್ಗೆ ಇಲ್ಲಿಯ ಸ್ಥಳೀಯ ಉದ್ಯೋಗ ಸೃಷ್ಟಿ ಮತ್ತು ಯಾವ ಥರ ಇಂಡಸ್ಟ್ರೀಸ್ ಉಂಟು ಅಂತ ಅವರು ತಿಳುವಳಿಕೆಯೂ ಪಡೆದಿದ್ದರು. ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮನ್ನು ಇಲ್ಲಿ ಮಾಡಿದೆವು. ಟೋಟಲ್ ಕಳೆದ 6 ಪ್ರೋಗ್ರಾಮಲ್ಲಿ 625 ಬೆನಿಫಿಷಿಯರೀಸ್ ನಮ್ಮ ಸಂಸ್ಥೆಯಿಂದ ಟ್ರೈನಿಂಗ್ ಕಾರ್ಯಕ್ರಮ ಮಾಡಿ ಹೋಗಿದ್ದರು. 2 ದಿನದ ನಿಮ್ಮ ಕಾರ್ಯಕ್ರಮದಲ್ಲಿ 128 ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿದರು. ಸೊ ಆದ ಕಾರಣ ಸುಮಾರು 750
ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಿಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಭಾಳ ಒಂದು ಸಂತೋಷದ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. Rural development through entrepreneurship is what everyone says today, because we want entrepreneurs to bloom in rural areas so that there will be more job opportunities created for the rural population. What you students tend to learn in your ITI course, and when you come to the real world, I mean when you go to industries, we also look for some extra skills from you. It's not only your technical skills. How to sharpen your skills. So we need to have more programs conducted like this. And even I feel in your curriculum, in your college curriculum, there should be some subjects where you can enhance not your technical skills, but there are a lot of other skills like interpersonal skills, how you, when you go to industry, how you tend to, behave with your co-workers, or what about your communication. Ultimately, industry sees what value you add to the industry. So when you come out from that industry, you should always also carry the brand of the industry. So for those, nourishing those skills, I think more programs like this should be conducted. And today, India is observing Entrepreneurship Mela, that is on April 21st today. That means when you come out of ITI, you want to enhance your technical skills. So naturally you want to go to some industries. But all these years, of course, government, public industries used to, they used to give a free hand and they used to welcome you as apprentice. But when it comes to private place like us, we were a bit hesitant. Like we have to train you for 6 months, we have to give you a stipend. End of the day, whether you will stay with us or not, you may just acquire skills. It's a waste of time for us, we used to see. But now what the government has done is, after your ITI course, you can apply through a portal where many establishments are enrolled. You can go to your choice, like some of you are fitters in ITI, you can see which industries are there, you can apply there. You keep convenient, okay, you want to be in Mangalore, you can be in Mangalore, in Udupi, you can be in Udupi. So for 1 year, government will pay you the stipend. So the industrialist is not worried about that. Plus 75% of that stipend goes to you directly to your bank account, and 25% goes to the industry as a support to the industries. ಇದು ಕೌಶಲ್ಯ ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಇದರಲ್ಲಿ ನಿಮಗೆ ಯಾವ ವಿಚಾರಗಳು ನಿಮ್ಮ ITIಯಲ್ಲಿ ತಿಳ್ಕೊಳ್ತಾರೋ ಅದು ಇಲ್ಲಿರಲಿಲ್ಲ. ಬದಲಾಗಿ ಅದರ ನಂತರ ಏನು ಮಾಡಬಹುದು ಎಂಬುದರ ಬಗ್ಗೆ ನಿಮಗೆ ತಿಳಿ ಹೇಳಿದ್ದಾರೆ. ಹಾಗೆಯೇ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ತಮ್ಮನ್ನು ದುಡಿಸಿಕೊಂಡವರು ಹಾಗೂ ಎಂಟರ್ಪ್ರಿನಿಯರ್ ಆಗಿ ಕೆಲಸ ಮಾಡುವವರು ನಿಮಗೆ ಅವರ ಜೀವನದ ಅರ್ಥವನ್ನು ಹೇಳಿಕೊಟ್ಟಿದ್ದಾರೆ, ಜೀವನದಲ್ಲಿ ಪಟ್ಟ ಕಷ್ಟವನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ನಾವು ಕೂಡ ಒಬ್ಬರು ಎಂಟರ್ಪ್ರಿನಿಯರ್ಶಿಪ್ ಆಗಬೇಕಾದ್ರೆ, ಒಂದು ಬಿಸ್ನೆಸ್ ನಡೆಸಬೇಕಾದ್ರೆ ಏನೆಲ್ಲ ಅಗತ್ಯತೆ ಇದೆ ಎಂಬುದನ್ನು ಹೇಳಿಕೊಂಡಿದ್ದಾರೆ. 2 ವಿಚಾರ ಇದೆ. ಒಂದು, ನಾವು ಮ್ಯಾನೇಜರ್ ಆಗಿ ಇತರರನ್ನು ನಮ್ಮ ಕೈಗಳಿಗೆ ದುಡಿಸ್ಬೋದು, ಅಥವಾ ನಾವು ಎಕ್ಸಿಕ್ಯೂಟಿವ್ ಆಗಿ ಇತರರ ಕೈಗಳಿಗೆ ದುಡಿಯಬಹುದು. 2 ವಿಚಾರ ಇದೆ. ನೀವು ಯಾವ ವರ್ಗದಲ್ಲಿ ಬರಲಿಕ್ಕೆ ಇಷ್ಟಪಡ್ತೀರೋ ಅದರ ಮೇಲೆ ಹೊಂದಿಕೊಂಡಿದೆ. ನಮ್ಮ ನಡುವೆ ನಟರಾಜ್ ಇದ್ದಾರೆ, ಪ್ರಶಾಂತ್ ಬಾಳಿಗೆ ಇದ್ದಾರೆ. ಅವರು ತಮ್ಮ ಇಂಡಸ್ಟ್ರಿಯನ್ನು ಹಾಕ್ಕೊಂಡು ಅವರ ಕೈ ಕೆಳಗೆ 10,000 ಜನರನ್ನು ದುಡಿಸಿಕೊಳ್ಳುವವರು, ಅಂದರೆ ಅವರಿಗೆ ಕೆಲಸ ಕೊಡುವಂಥವರು, ಹಾಗೂ ಕೆಲವರು ಅವರ ಕೈಗಳಿಗೆ ದುಡಿಯುವವರು ಕೂಡ ಇರ್ತಾರೆ. ಅದರಿಂದಾಗಿ Prasad Raj Kanchan to honor the students by distributing the certificate.
ಸರ್ ಹೀರೋನಿಗೆ ಕೊಡಲಿ, ಹೀರೋನಿಗೆ ಕೊಡಲಿ ಕೊಡಲಿ ಇನ್ನೊಂದು. Mr. Princeton Varun, ಡೆನ್ಸಿಲ್, Mr. Denzel, ಡೆನ್ಸಿಲ್, ಹೂ ಇಸ್ ಡೆನ್ಸಿಲ್? ಕಾಣಿದೆ ಒಂದು ಜರ್ನ ಭಾಷಣ. ಆ್ಯಂಡ್ ಪ್ರಿನ್ಸ್ಟನ್, ಹೂ ಇಸ್ ಪ್ರಿನ್ಸ್ಟನ್? ಪ್ರಿನ್ಸ್ಟನ್. ಕಾರ್ಯಕ್ರಮ ನನ್ನನ್ನು ಇಂಟ್ರಡಕ್ಷನ್ ಫಸ್ಟ್ ಮಾಡ್ತೇನೆ. ನಾನು ಐ ಆಮ್ ಪ್ರಸಾದ್ ರಾಜ್ ಕಾಂಚನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ Kanchana Motors. We are the distributors for major automobile manufacturers in these districts. And I also got an opportunity to work as a president of Chamber of Commerce and Industry of Udupi. And I was a director in New Mangalore Port Trust. This is my social and industrial exposure. And I am a board member of my beloved friends institution, Udupi Small Scale Industry. I am also a board member of Chamber of Commerce and Industry and FKCCA. So this is a very unique program. ನಾನು ಹೇಳಿದಾಗೆ such type of participant opportunities you get only during the student's life. ನೀವು ಒಮ್ಮೆ ನಿಮ್ಮ ಸ್ಕೂಲ್ ಬಿಟ್ಟು ಅಥವಾ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಬಿಟ್ಟು ಹೊರಗೆ ಹೋದ ನಂತರ ಇಂಥ ಸೆಮಿನಾರ್ ನಮಗೆ ಅಟೆಂಡ್ ಮಾಡಬೇಕಂತಾದರೂ ಇದು ಅವಕಾಶ ಬರೋದಿಲ್ಲ. ಈಗ ಬೀಯಿಂಗ್ ಆ್ಯನ್ ಎಂಟರ್ಪ್ರಿನರ್ ಐ ವಿಲ್ ಟೆಲ್ ಯು, ಐ ವಾಂಟ್ ಟು ಅಟೆಂಡ್ ಸೋ ಮೆನಿ ಸೋಷಿಯಲ್ ಈವೆಂಟ್ಸ್ ಲೈಕ್ ದಿಸ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯಾಕಂದರೆ ಇಂಡಸ್ಟ್ರಿಯಲ್ಲಿ ತುಂಬ ಟೆಕ್ನಾಲಜಿ ಚೇಂಜ್ ಆಗ್ತದೆ. ನಾವು ಕಲಿಯುವಾಗ ಏನೂ ಇರಲಿಲ್ಲ, ಟು ಬಿ ಫ್ರ್ಯಾಂಕ್. ಕಂಪ್ಯೂಟರ್ ವಾಸ್ ಆಲ್ಸೋ ಜಸ್ಟ್ ಇಂಟ್ರೊಡ್ಯೂಸ್ ಟು ಅಸ್ ಆ್ಯಂಡ್ ವಿ ವೇರ್ ನಾಟ್, ಈವನ್ ದೋ ವಿ ಡಿಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮ್ಯಾನೇಜ್ಮೆಂಟ್, we were not well versed with the computers. We had to depend on somebody else. ಆದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಏನಾಗಿದೆ, ಎಲ್ಲ ಕಂಪ್ಯೂಟರೈಸ್ಡ್ ಆಗಿ ಹೋಯಿತು. ಆ್ಯಂಡ್ ದೋಸ್ ಟೈಮ್ ವೆನ್ ಐ ವಾಂಟೆಡ್ ಟು ಟೇಕ್ ಸಮ್ ನಾಲೆಜ್ ಆನ್ ಈವನ್ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್, ಐ ಡಿಂಟ್ ಗೆಟ್ ಅನ್ ಆಪರ್ಚುನಿಟಿ. ಸೊ ಯು ಆರ್ ವೆರಿ ಲಕ್ಕಿ ದ್ಯಾಟ್ ಇನ್ಸ್ಟಿಟ್ಯೂಷನ್ ಲೈಕ್ ಬಂಟರ್ ಸಂಘ ರೂರಲ್ ಏರಿಯಾವನ್ನು ಕಾನ್ಸಂಟ್ರೇಟ್ ಮಾಡಿ, ಅರ್ಬನ್ ಏರಿಯಾದಲ್ಲಿ ಎಲ್ಲರೂ ಮಾಡ್ತಾರೆ, ಬಿಕಾಸ್ ಎಮ್ಯುನಿಟೀಸ್ ಇಮಿಡಿಯೇಟಾಗಿ ಸಿಗ್ತದೆ. ಈಗ 1 ಗಂಟೆಯಲ್ಲಿ ನಮಗೆ ಏನಾದರೂ ಮಾಡಬೇಕಂತ ಹೇಳಿದರೆ ಅದಕ್ಕೆ ಸ್ಪಾನ್ಸರ್ಶಿಪ್ ಸಿಗ್ತಾರೆ, ಬೇಕಾದಷ್ಟು ಹಾಲ್ ಸಿಗ್ತದೆ, ಮತ್ತು ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಿಗ್ತದೆ, ಬಸ್ಸಸ್ ಇರ್ತದೆ ಆಚೀಚೆ ಹೋಗಲಿಕ್ಕೆ, ಕಮ್ಯುನಿಕೇಷನ್ ಮಾಡಲಿಕ್ಕೆ. ಬಟ್ ರೂರಲ್ ಏರಿಯಾದಲ್ಲಿ ಏನಾಗ್ತದೆ ಅಂದರೆ ಅಕ್ಯುಮುಲೇಟಿಂಗ್ ದಿಸ್ ಇಟ್ ಸೆಲ್ಫ್ ಈಸ್ ಅ ಬಿಗ್ ಚಾಲೆಂಜ್. ಸೊ ಬಂಟರ್ ಸಂಘ ಕಾನ್ಸಂಟ್ರೇಷನ್ ಮಾಡಿ, ವೆನ್ ಅಶೋಕ್ ಕುಮಾರ್ ಕಾಲ್ಡ್ ಮೀ, only thing is what I request you, you need to focus on your job again. You need to focus. ನೀವು ನಿಮ್ಮ ಕರಿಯರಲ್ಲಿ ಯಾವುದು ಜಾಬ್ ತಗೊಳ್ತೀರಾ ಅದರಲ್ಲಿ ನೀವು ಫೋಕಸ್ ಮಾಡಿ, ಯು ಶುಡ್ ಬಿ ಏಬಲ್ ಟು ಕಮ್ ಅಪ್ ಇನ್ ಲೈಫ್. ಐ ಕಂಗ್ರ್ಯಾಚುಲೇಟ್ ಫಾರ್ the students who have taken an active participation in this. I think the session must have gone very, very well since yesterday. ನಿಮ್ಮ ಹತ್ರ ಏನಾದರೂ ನಿಮ್ಮಲ್ಲಿ ಕ್ವೆಶ್ಚನ್ಸ್ ಅದು ಇದು ಎಲ್ಲ ಇದ್ದರೆ ನೀವೆಲ್ಲ ಸಾಲ್ವ್ ಮಾಡಿ. ವಿ ವಿಲ್ ಸಿ ಇನ್ ಫ್ಯೂಚರ್ ನಮ್ಮಲ್ಲಿ ಕೂಡ ನಾವು ಕೂಡ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಎಲ್ಲಿಯಾದರೂ ಚಾನ್ಸಸ್ ಇರ್ಬೋದು ಇನ್ ಒನ್ ಆಫ್ ದ ಸೆಮಿನಾರ್ ಆರ್ ಸಮಥಿಂಗ್. ಡೆಫಿನೆಟ್ಲಿ ವಾಟ್ ಎವರ್ ದ ಸಪೋರ್ಟ್ ಈಸ್ ದೇರ್ ಫ್ರಮ್ ಮೈ ಕಂಪನಿ ಆರ್ ಸಮಥಿಂಗ್, ವಿ ಆರ್ ರೆಡಿ ಟು ಎಕ್ಸ್ಟೆಂಡ್. ಆ್ಯಂಡ್ ಇನ್ ಅವರ್ ಕಂಪನಿ ಆಲ್ಸೋ ವಿ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್ ಆಲ್ ITI ಪೀಪಲ್. ನನ್ನಲ್ಲಿ ಈಗ 1,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಫ್ ಐ ಆಸ್ಕ್ ಯು, 55% of the employees are technical background. 55 to 60% of the employees are technical background. Out of that again 30% are women. We started employing lot of women employees. ಅವರಿಗೆ ಕೂಡ ಟೆಕ್ನಿಕಲಲ್ಲಿ ನಾವು ನಾಲೆಜ್ ಕೊಟ್ಟು ನಾವು ಅವರನ್ನು ಕೂಡ ಕಾರ್ಸಲ್ಲಿ, ಟ್ರಕ್ಸಲ್ಲಿ, ಸೊ ಇದರಲ್ಲೆಲ್ಲ ನಾವು ಟೆಕ್ನಿಕಲಲ್ಲಿ ಮುಂದೆ ತರಬೇಕಂತ ನಾವು ತುಂಬ ಪ್ರಯತ್ನ ಮಾಡ್ತಿದ್ದೇವೆ. ನಿಮ್ಮಲ್ಲಿ ಅಪ್ರೆಂಟಿಸ್ಶಿಪ್ ಈಗ ಆನ್ ಆಗಿದೆ. ಇನ್ ಕೇಸ್ ಇಫ್ ಎಟ್ ಆಲ್ ಎನಿವನ್ ಈಸ್ ಇಂಟ್ರೆಸ್ಟೆಡ್, ಈಗ ಸರ್ಕಾರದ ಮುಖಾಂತರ ಅದು ಹೋಗಬೇಕಾಗ್ತದೆ, ಗೌರ್ಮೆಂಟ್ ವೆಬ್ಸೈಟಲ್ಲಿ ಹಾಕಿ ನೀವು ಬರಬೇಕಾಗ್ತದೆ. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಕನ್ಸ್ಯೂಮ್ ಡೈರೆಕ್ಟ್ಲಿ ಬಿಕಾಸ್ ಆಫ್ ಆಲ್ ದಿಸ್ ಲೇಬರ್ ಲಾಸ್. ಬಟ್ ವೆನೆವರ್ ವಿ ಗೆಟ್ ಎ ಚಾನ್ಸ್, ಡೆಫಿನೆಟ್ಲಿ ವಿಲ್ ಗಿವ್ ಎನ್ ಅಪರ್ಚುನಿಟಿ. ನಿಮಗೆ ಫ್ಯೂಚರಲ್ಲಿ ಕೂಡ ಏನಾದರೂ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಬೇಕು
ಅಥವಾ ಬಿಸ್ನೆಸ್ಸಿಗೆ ನನಗೆ ಒಂದು ವೇ ತೋರಿಸ್ಬೇಕಂತ ಹೇಳಿದರೆ ಐ ಆಮ್ ಆಲ್ವೇಸ್ ಅವೈಲೇಬಲ್ ಇನ್ ಉಡುಪಿ ಅಟ್ಲೀಸ್ಟ್ 3 days in a week in the afternoons. You can definitely come and contact. Otherwise, you can contact our district industry center. You can contact our Chamber of Commerce and Industry office. ಇದನ್ನೆಲ್ಲ ನೀವು ಒಟ್ಟಿಗೆ ಮಾಡಿ we will be able to help you. ಗಳಿಗಾಗಿ ಇಂದು ಈ 2 ದಿನಗಳಲ್ಲಿ ಆಯೋಜಿಸಿರುವಂತಹ ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಮತ್ತು ಕೆರಿಯರ್ ಡೆವಲಪ್ಮೆಂಟ್ ಇದರ ಬಗ್ಗೆ ಇದರ ಸಮಾರೋಪದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಯನ್ನು ಹೇಳ್ತಾ ಇದ್ದೇನೆ. ಮತ್ತು ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ, ಯಾವತ್ತು ವಿನಯದಿಂದ ವಿದ್ಯೆ ಶೋಭಿಸುತ್ತದೆ, ಅದೇ ರೀತಿ ಜೀವನದಲ್ಲಿ ಶಿಸ್ತು ಅಳವಡಿಸಿದರೆ ಮಾತ್ರ ಜೀವನ ಯಶಸ್ಸಾಗ್ತದೆ. ನಮಗೆ ನಾವೊಂದು ಬಂದು ಇಲ್ಲ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು, ಬಟ್ ಇಂಥ ಒಂದು ದೊಡ್ಡ ಕಾರ್ಯಕ್ರಮ 753 ಜನರಿಗೆ ಇಷ್ಟು ತನಕ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಅವರು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಇನ್ನೂ ಮುಂದೆ ಒಳ್ಳೆಯ ಅವಕಾಶಗಳು ದೊರೆಯಲಿ ಹಾಗೂ ಅವರಿಗೆ ಒಳ್ಳೆಯ ಸಪೋರ್ಟ್ ಸಿಗಲಿ ಅಂತ ಹೇಳ್ತಾ, ನೀವೆಲ್ಲ ಇವತ್ತು ನನ್ನೊಟ್ಟಿಗೆ ತುಂಬ ಸಹನೆಯಿಂದ ಈ ಒಂದು ನನ್ನ ಕಾರ್ಯಕ್ರಮವನ್ನು ಅಥವಾ ಇಂದಿನ ಎಲ್ಲ 2 ದಿವಸದ ಕಾರ್ಯಕ್ರಮವನ್ನು ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಭಾಳ ಸಂತೋಷ ಆಗಿದೆ ನನಗೆ ಅಂತ ಹೇಳಿದರೆ. ನನ್ನ ಬಾಲ್ಯದ ಕಾಲೇಜಿನ ಯೌವನದ ದಿವಸ ನೆನಪು ಬರ್ತಿದೆ. ನಾನು ಹೇಗೆ ವಿದ್ಯಾರ್ಥಿಯಾಗಿ ಹೇಗೆ ಮಾಡ್ತಿದ್ದೆ, ಯಾವ ರೀತಿ ಆ್ಯಕ್ಟಿವ್ ಆಗಿದ್ದೆ, ಅದೇ ರೀತಿ ನೀವು ಇವತ್ತು ಆ್ಯಕ್ಟಿವ್ ಇದ್ದೀರಿ. ನಿಮಗೆ ನಿಮ್ಮ ಫ್ಯೂಚರ್ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಕೊಟ್ಟ ಅವಕಾಶಕ್ಕೆ ಒಂದಿಷ್ಟು ನನಗೆ ಈ ಟ್ರಸ್ಟ್ನಲ್ಲಿ ಕೊಟ್ಟ ಅವಕಾಶಕ್ಕೆ ಒಂದಿಷ್ಟು ನಮ್ಮ ಮಾತು ಮುಗಿಸ್ತೇನೆ. ಶ್ರೇಷ್ಠ ಸಂಸ್ಥೆ ಈ ಗ್ರಾಮೀಣ ಬಂಟರ ಸಂಘದ ಈ ಒಂದು ಟ್ರಸ್ಟ್, ಇದರ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ಅವರು ಇರ್ಬೋದು, ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೇನೆ. 115 ರೂಪಾಯಿ ಸ್ಯಾಲರಿಗೆ ಪರ್ ಮಂತ್ ಮೈ ಸ್ಯಾಲರಿ ವಾಸ್ 115 rupees. ನಾನು ಈವ್ನಿಂಗ್ ಕಾಲೇಜ್ ಮಾಡ್ತಾ ಇರುವಾಗ ಕಾಪುವಿನಿಂದ ಬಸ್ ಫೇರ್ 1 ರೂಪಾಯಿ 10 ಪೈಸೆ ಇತ್ತು. ಉಡುಪಿಯಿಂದ ಪಾಂಗಾಳಕ್ಕೆ ಹೋಗುವಾಗ ಮೊನ್ನೆ ಅಶೋಕಡವ್ರು ಬಂದಿದ್ದರು. ಎಷ್ಟು ದೂರ ಉಂಟು, ಹಾಗೆ ರಸ್ತೆ ಇರಲಿಲ್ಲ, ನಾವು ನದಿಯ ಬದಿಯಲ್ಲಿ ನಡ್ಕೊಂಡು ಹೋಗಬೇಕು. ಮೈ ಸ್ಯಾಲರಿ ಇಸ್ 115 rupees for 2 years I worked. Last final year when I studied, my salary was 150 rupees. I scored 84 in PPC. I was second highest in college. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಫಿನಾನ್ಷಿಯಲ್ ಆಸ್ಪೆಕ್ಟ್ ನಿಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಅಡ್ಡ ಬರೋದಿಲ್ಲ. ಯು ಆಲ್ ಶುಡ್ ಅಂಡರ್ಸ್ಟ್ಯಾಂಡ್, ಸಿಕ್ಕಿದಂಥ ಅವಕಾಶ ನೀವು ಏನೇ ಮಾಡಿ. ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ ನಾನು, ನೀನು ಕಸ ಗುಡಿಸುವಾಗ ದೇವತೆಗಳು ಮೇಲೆ ನಿಂತು ಹೇಳಬೇಕಂತ, ಅಯ್ಯೋ ಎಷ್ಟು ಚಂದದಲ್ಲಿ ಇವಾಗ ಕಸ ಗುಡಿಸ್ತಾ ಇದ್ದಾನೆ ಅಂತ ಹೇಳಬೇಕಂತೆ. ಯಾವುದೇ ಕೆಲಸವನ್ನು ಮಾಡುವಾಗ ವಾಟ್ ಈಸ್ ಯುವರ್ ಕಾನ್ಸಂಟ್ರೇಷನ್, ಹೌ ಫೋಕಸ್ ಯು ಆರ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ಎಲ್ಲರಿಗೆ, ಹೀ ಈಸ್ ನೆವರ್ ಪಾರ್ಶಿಯಲ್ ಟು ಎನಿಬಡಿ. ಎಲ್ಲರಿಗೆ ದೇವರು ಯಾವತ್ತೂ ಪಕ್ಷಪಾತಿ ಅಲ್ಲ. ನಮಗೆಲ್ಲರಿಗೆ ಒಂದೇ ರೀತಿಯ ಬುದ್ಧಿಮತ್ತೆಯನ್ನು, ಇಂಟೆಲಿಜೆನ್ಸ್ ಇರ್ಬೋದು, IQ ಇರ್ಬೋದು, UQ, ಏನೆಲ್ಲ ನಾವು ಸೈಂಟಿಫಿಕ್ ಅಬ್ರಿವೇಷನ್ಸ್ ಕೊಡ್ತೇವೆ ಅದನ್ನೆಲ್ಲ ಒಂದೇ ಲೆಕ್ಕ ಕೊಟ್ಟಿದ್ದಾರೆ. ನೀವು ಹೇಗೆ ಯೂಸ್ ಮಾಡ್ತೀರಿ ಎಂಬುದು ಮಾತ್ರ ಇಂಪಾರ್ಟೆಂಟ್. ಮೈ ಡಿಯರ್ ಫ್ರೆಂಡ್ಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಲೈಫ್ ಈಸ್ ಎ ಪ್ರೀಷಿಯಸ್ ಗಿಫ್ಟ್ ಆಫ್ ಗಾಡ್. ಅದು ನಿಮಗೆ ಜೀವನ ಎಂಬುದು ದೇವರು ಕೊಟ್ಟಂಥ ಒಂದು ದೊಡ್ಡ ಒಂದು ಬಹಳ ವಿಶೇಷವಾದ ಒಂದು ಕಾಣಿಕೆ. ಅಟ್ ದ ಸೇಮ್ ಟೈಮ್ ಲೈಫ್ ಗಿವ್ಸ್ ಯು ಪ್ರಿವಿಲೇಜ್, ಲೈಫ್ ಗಿವ್ಸ್ ಯು ಆಪರ್ಚುನಿಟಿ, ಲೈಫ್ ಗಿವ್ಸ್ ಯು ರೆಸ್ಪಾನ್ಸಿಬಿಲಿಟಿ. ಆ 3 ವಿಷಯವನ್ನು ನಾವು ತಿಳ್ಕೊಂಡಾಗ ಅವಕಾಶವೂ ಇದೆ, ಜವಾಬ್ದಾರಿಯೂ ಇದೆ, ಬೇಕಾದಷ್ಟು ನಮಗೆ ಸವಲತ್ತುಗಳನ್ನು ನಮ್ಮ ಸ್ವಪ್ರಯತ್ನದಿಂದ ನಮಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಈ ITI ಇದರಲ್ಲಿ ಮತ್ತಷ್ಟು ಮುಂದೆ ಹೋಗಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ನಿಮ್ಮ ಒಂದು ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ನೀವು ರೂಪಿಸ್ಕೊಂಡು ಹೋಗಬೇಕೆಂಬ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಒಂದು ಮಾತು ಹೇಳ್ತಿದ್ದೀನಿ. ಅಶೋಕಣ್ಣನವರ ಬಗ್ಗೆ ಹೇಳೋದಾದ್ರೆ, ಈ ಸಂಸ್ಥೆ ಬಗ್ಗೆ ಹೇಳೋದಾದರೆ, ನಾವು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತೇವೆ. ಈಗ CSR, ನೀವೆಲ್ಲ ದೊಡ್ಡ ಕಂಪನಿಲಿರುವವರು. ವಾಟ್ ಯು ಆರ್ ಡೂಯಿಂಗ್ ಟುಡೇ, ಈ ಗ್ರಾಮೀಣ ಬಂಟರ ಸಂಘ ಇಲ್ಲಿ ಏನು ಮಾಡ್ತಾ ಇದೆ, ಐ ಥಿಂಕ್ ದಿಸ್ ಇಸ್ ದ ಬಿಗ್ಗೆಸ್ಟ್ CSR ವಾಟ್ ಐ ಫೀಲ್. ದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನೀವು ಏನು ಮಾಡ್ತಾ ಇದ್ದೀರಿ, ಇಷ್ಟು ಮಕ್ಕಳ ಒಂದು ಭವಿಷ್ಯಕ್ಕೆ ಅವರದರಲ್ಲಿ ಎಷ್ಟು ತೆಗೆದುಕೊಳ್ತಾರೆ, ಎಷ್ಟು ಬಿಡ್ತಾರೆ, ಅದು ಅವರವರಿಗೆ ಬಿಟ್ಟದ್ದು. ನಿಮ್ಮ ಪ್ರಯತ್ನವನ್ನು ನೀವು ಎಷ್ಟು ಮಾಡ್ತೀರಿ, ಅದು ದಟ್ ಈಸ್ ಅ ಗ್ರೇಟ್ ಥಿಂಗ್. ಅಶೋಕಣ್ಣ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮೇರೀಸ್ ITI ಸಂಸ್ಥೆ ಹಿತೈಷಿಯಾಗಿ ಮತ್ತು ಅದರ ಹೆಚ್ಚಿನ ಕಾರ್ಯಕ್ರಮಗಳು ಹಾಗೂ ವಿವಿಧ ಕಾಮಗಾರಿಗಳಲ್ಲಿ
ನನ್ನನ್ನು ತೊಡಗಿಸಿಕೊಂಡು ಅದರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸೇವೆ ನೀಡುತ್ತಿರುವ ಸಂದರ್ಭದಲ್ಲಿ ನಮ್ಮ ITIನ ವಿದ್ಯಾರ್ಥಿಗಳಿಗೆ ಅವರ ಕರಿಕ್ಯುಲಮ್ ವ್ಯಾಪ್ತಿಯನ್ನು ಮೀರಿ ಅವರ ವ್ಯಕ್ತಿತ್ವ ವಿಕಾಸನಕ್ಕೆ ಪೂರಕವಾಗಿರುವಂತಹ ಈ 2 ದಿನಗಳ ಕ್ಯಾರಿಯರ್ ಡೆವಲಪ್ಮೆಂಟ್ ಮತ್ತು ಎಂಟರ್ಪ್ರೆನ್ಯೂರ್ಶಿಪ್ ಅಪ್ರಿವೇಷನ್ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಸಂಘಟಕರಿಗೆ ಧನ್ಯವಾದವನ್ನು ಹೇಳುತ್ತಾ ಈ ಶಿಬಿರದ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದು ತಮ್ಮ ಜೀವನದಲ್ಲಿ ಇದರ ಧನಾತ್ಮಕ ಅಂಶಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ ನಾನು ಹಾರೈಸುತ್ತೇನೆ. ತರಬೇತಿಯಲ್ಲಿ ನಿಮಗೆ 2 ದಿನದಲ್ಲಿ ಬೇರೆ ಬೇರೆ ರೀತಿಯ ರಿಸೋರ್ಸ್ ಪರ್ಸನ್ಸ್ ನಿಮ್ಮನ್ನು ಅದರ ಬಗ್ಗೆ ಅನುಭವವನ್ನು ಕೊಟ್ಟಿರ್ಬೋದು. ಈ ಅನುಭವದ ಬಗ್ಗೆ ನಿಮಗೆ ಅದರ ಸದುಪಯೋಗ ಪಡೆದು ತಮ್ಮ ಜೀವನದಲ್ಲಿ ಒಳ್ಳೆಯ ವೃತ್ತಿ ಅನುಭವಿಸಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಹಾಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ, ನಮ್ಮ ಈ 2 ದಿವಸದ ಟ್ರೈನಿಂಗ್ ಸ್ಕಿಟ್ನಲ್ಲಿ ಬಂದು ಎಲ್ಲ ಭಾಗವಹಿಸಿದ ಮಕ್ಕಳಿಗೆ ಮೊದಲಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆ ಮಕ್ಕಳನ್ನು ಇಲ್ಲಿ ಕಳಿಸಿಕೊಟ್ಟಂಥ ಆ ಶಾಲಾ ಸಂಚಾಲಕರು ಮತ್ತು ಪ್ರಿನ್ಸಿಪಾಲ್ ಹಾಗೂ ಆ ಎಲ್ಲ ಅಧ್ಯಾಪಕರಿಗೆ ಇವರ ಸಹಕಾರ ಕೊಟ್ಟದಕ್ಕೆ ಅವರಿಗೆ ಮೊದಲಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ನಮ್ಮ ಈ ದೀಪವನ್ನು ಬೆಳಗಿಸಿ ನಮ್ಮ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂಥ ಪ್ರಶಾಂತ್ ಬಾಳಿಗ ಇವರು ನಮ್ಮ ಮಕ್ಕಳಿಗೆ ಎಲ್ಲರಿಗೆ ಒಳ್ಳೆಯ ರೀತಿಯ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಸಲಹೆ ಸೂಚನೆಯನ್ನು ನಾವು ಪಾಲಿಸಿದರೆ ನಾವು ಉತ್ತಮ ಒಂದು ಇಂಡಸ್ಟ್ರಿಯಸ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂತೆ ಮಾಡಿ ಅವರವಂತೆ ನಾವು ಒಂದು ದಿವಸ ಈ ವೇದಿಕೆಯಲ್ಲಿ ಬಂದು ಕೂತುಕೊಳ್ಳುವಂಥ ನಮ್ಮ ನಿಮಗೆ ದೇವರು ಹರಿಸ್ತಾರೆ. ಅವರ
ಅನುಭವವನ್ನು ನಾವು ಆಲಿಸಿದರೆ ನಿಮಗೆ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಫಾದರ್ ಚಾರ್ಲ್ಸ್ ಮೆನೇಜಸ್ ಅವರು ನಿಮಗೆ ಒಳ್ಳೆ ರೀತಿಯಲ್ಲಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ನೀವು ಪಾಲಿಸಿ ಒಳ್ಳೆ ರೀತಿಯಲ್ಲಿ ನೀವು ಅಭಿವೃದ್ಧಿని ನೀವು ಹೊಂದಬೇಕಂತೇಳಿ ಹೇಳ್ತಾ ನಿಮ್ಮೆಲ್ಲರಿಗೂ ಚಾರ್ಲ್ಸ್ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ. ಹಾಗೆ ಮಹಿಮ್ ರೋಬರ್ಟ್ ಆಸ್ಕರ್ ಅವರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಪ್ರಿನ್ಸಿಪಾಲ್ ಅವರು ನಿಮಗೆ ಒಳ್ಳೆಯ ಪ್ರಿನ್ಸಿಪಾಲ್ ಸಿಕ್ಕಿದ್ದಾರೆ. ಅವರು ಒಂದು ಯಂಗ್ಸ್ಟರ್ ಪ್ರಿನ್ಸಿಪಾಲ್, ನಿಮಗಿಂತ ಅವರಿಗೆ ಹುರುಪು ಜಾಸ್ತಿ ಉಂಟು. ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ನಿಮಗೆ ಯಾವ ರೀತಿಯ ಗೈಡೆನ್ಸ್ ಕೊಡಬೇಕಂತೇಳಿ ನಾವು ಅವರ ಹತ್ರ ಮಾತಾಡೋದೆಲ್ಲ ಗೊತ್ತಾಗಿದೆ. ನಿಮ್ಮ ಅಭಿವೃದ್ಧಿಗೆ ಅವರ ಸಹಾಯ ತುಂಬ ಇದೆ, ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳುತ್ತಾ ಅವರಿಗೆ ನಾವು ನಿಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಟರಾಜ್ ಹೆಗಡೆ ಇವರು ಒಳ್ಳೆಯ ಉದ್ಯಮಿ ಹಾಗೂ ಒಳ್ಳೆಯ ಕೃಷಿಕ ಕೂಡ. ಅವರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಾವು ನಮ್ಮ ಸಂಘದಿಂದ ಅವರ ತೋಟವನ್ನು ನೋಡಲಿಕ್ಕೆ ಹೋಗಿದ್ದೇವೆ. ಆಗ ಅವರ ಆತಿಥ್ಯವನ್ನು ನಾವು ತುಂಬ ಖುಷಿ ಪಟ್ಟಿದ್ದೇವೆ. ಅಲ್ಲಿ ಹೆಬ್ರಿ ಇದರಲ್ಲಿ ಅವರು ಒಳ್ಳೆಯ ರೀತಿಯ ಇಂಡಸ್ಟ್ರಿಯಸ್ ಎಲ್ಲ ಅವರ ಅನುಭವ ನೀವು ಕೇಳಿದ್ರಿ. ಅವರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಎಂದರೆ ನಾವು ಅದನ್ನು ತಿಳಿದು ನಮಗೆ ಅದರಲ್ಲಿ ಆದಷ್ಟು ಸ್ವಲ್ಪ 1% ಆದರೂ ನಾವು ಅದನ್ನು ತಗೊಂಡ್ರೆ ನಾವು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತಾ ಅವರಿಗೆ ನಿಮ್ಮೆಲ್ಲರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಹಾಗೆ VG ಶೆಟ್ಟಿ ಅವರ ಬಗ್ಗೆ ಅವರು ನಮಗೆ ತುಂಬ ವಿಷಯ ಹೇಳಿದರು. ಅವರ ಅನುಭವ ತುಂಬ ಉಂಟು. ಅವರು ಒಳ್ಳೆಯ ಸರ್ವಿಸ್ ಮಾಡುತ್ತಾ ಇದ್ದಾರೆ. ಅಂದರೆ ಅವರು ಎಲ್ಲ ಫೀಲ್ಡಿನಲ್ಲಿದ್ದಾರೆ. ನಾವು ಈಗ ಇವತ್ತು ಅವರನ್ನು ಕರೆದು ಅವರ ಅನುಭವವನ್ನು ನಾವು ಕೇಳಿದ್ದೇವೆ. ಅನುಭವವನ್ನು ನೀವು ತಿಳಿದಿದ್ದೀರಾ. ಹಾಗೆ ಈ ಸಂಘಕ್ಕೆ ಇನ್ನು ಮುಂದೆ ಅವರ ಸಹಾಯ ಬೇಕಾಗ್ತದೆ, ಅವರು ಕೊಡ್ತಾರೆ ಎಂದು ಭರವಸೆ ಕೊಟ್ಟಿದ್ದಾರೆ. ಅವರು ಇನ್ನೂ ಅಳಿಗೆ ಆಗಲಿ, ನಾವೆಲ್ಲ ಅವರೊಟ್ಟಿಗೆ ಬೇಡಿಗೆ ಆಗುವ ಅಂತ ಹೇಳುತ್ತಾ ಅವರಿಗೆ ನಿಮ್ಮೆಲ್ಲರ ಬಗ್ಗೆ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೆ ಪ್ರಸಾದ್ ಕಾಂಚನ್ ಅವರು ಒಳ್ಳೆಯ ಒಂದು ಮೋಟರ್ ಡೀಲರ್ಶಿಪ್ನಲ್ಲಿ ಒಳ್ಳೆಯ ಅಭಿವೃದ್ಧಿ ಹೊಂದಿದ್ದಾರೆ. ಮಂಗಳೂರು ಮತ್ತು ಉಡುಪಿಯಲ್ಲಿ 2 ಕಡೆ ಒಳ್ಳೆಯ ಹೆಸರು ಉಂಟು. ಇನ್ನೂ ಅವರ ಹೆಸರು ಒಳ್ಳೆಯದು ಅಭಿವೃದ್ಧಿ ಆಗಲಿ. ಅವರು ನಿಮಗೆಲ್ಲ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ. ನೀವು ಅವರ ಬಗ್ಗೆ ಅವರಿಗೆ ಹೇಳಿದರೆ ನಿಮಗೆ ಯಾವ ರೀತಿ ಸಹಕಾರ ಬೇಕಾದರೂ ಅವರು ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅವರಿಗೂ ನಿಮ್ಮೆಲ್ಲರವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಟ್ರಸ್ಟಿ ಸತೀಶ್ ಶೆಟ್ಟಿ ಇವರಿಗೂ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು, ಅವರಿಗೆ ನಾವು ಕೊನೆಗೆ ಧನ್ಯವಾದ ಕೊಡ್ತೇವೆ. ಯಾಕೆ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮ ಮೊದಲಿಗೆ ಮಾಡೋದು ಅವರ ಹಿಂದಿನ ನಾವು ಹೋಗ್ತಾ ಇದ್ದೇವೆ ಅಷ್ಟೇ. ಎಲ್ಲ ಕಾರ್ಯಕ್ರಮ ಎಷ್ಟು ಸುಸೂತ್ರವಾಗಿ ನಾವಲ್ಲಿ ಅರೇಂಜ್ ಮಾಡೋದು ಅಂತ ಹೇಳಿದರೆ ಇದು ಸಣ್ಣ ವಿಷಯ ಅಲ್ಲ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಿಶ್ಚಿತ್ ಶೆಟ್ಟಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಟ್ರಸ್ಟಿ ರಮೇಶ್ ಶೆಟ್ಟಿ ಬಂದಿದ್ದಾರೆ, ಅವರಿಗೂ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾವು ಒಂದೇ ಮಾತಿನಲ್ಲಿ ಧನ್ಯವಾದ ಕೊಡ್ತಾ ಇನ್ಸ್ಟಾಗ್ರಾಮ್ ಏನು ಓಪನ್ ಮಾಡಿದ್ರು ಮೀಮ್ಸ್ ಅಂತೂ ನಾವು ನೋಡ್ತೇವೆ. ತುಂಬ ಪಾಪ್ಯುಲರ್. ಯಾಕಂದರೆ ಇಡೀ ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಫಾರ್ಮ್. ಕೆಲವರು ವೀಡಿಯೋಸ್ ಹಾಕ್ತಾರೆ, ಸ್ಟೇಟಸ್ ಅಪ್ಲೋಡ್ ಮಾಡ್ತಾರೆ. ಆದರೆ ಇಂಟರ್ನೆಟ್ ಮೀಮ್ಸ್ ತುಂಬ ಪಾಪ್ಯುಲರ್, ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಹಾಗಾಗಿ ಇಷ್ಟುವರೆಗೆ ಏನಾಗಿತ್ತಂದರೆ ಸ್ವಲ್ಪ ವರ್ಷದ ಸೋಷಿಯಲ್ ಮೀಡಿಯಲ್ಲಿ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮೀಮ್ಸ್ ಅಂದರೆ ಕೇವಲ ಒಂದು ಟೈಮ್ ಪಾಸಿಗೆ ಒಳ್ಳೆ ಜೋಕ್ ಕಾಮಿಡಿಗೆ ಅಂತ ಅಂದ್ಕೊಳ್ತಿದ್ದು. ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲ ಕಂಪನಿ ಸಮೇತ ಅವರದ್ದು ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಮೀಮ್ಸನ್ನು ಉಪಯೋಗಿಸ್ತಿದ್ದಾರೆ. ಯಾಕಂದರೆ ತುಂಬ ಅಡ್ವಾಂಟೇಜ್ ಉಂಟು. ಬೇರೆ ನೀವು ಯಾವುದು ಅಡ್ವರ್ಟೈಸಿಂಗ್ ನೋಡ್ತೀರಿ, ಕೆಲವೊಮ್ಮೆ ಬೋರ್ ಆಗ್ತದೆ ನಮಗೆ. ಕೆಲವೊಮ್ಮೆ ಅಡ್ವರ್ಟೈಸಿಂಗ್ ಸ್ಕಿಪ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅಲ್ವಾ. ನಾವು ಟಿ ವಿಯಲ್ಲಿದ್ದರೆ ಅಡ್ವರ್ಟೈಸ್ ನೋಡಲೇಬೇಕು. ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಸಹ ಹಾಗೆ ಅಡ್ವರ್ಟೈಸ್ ಇದ್ದರೆ ಸ್ಕಿಪ್ ಮಾಡಲಿಕ್ಕೆ ಆಗೋದಿಲ್ಲ, ನೋಡಲೇಬೇಕು. ಕೆಲವರಿಗೆ ಬೋರ್ ಆಗ್ತದೆ, ತುಂಬ ಸಿಟ್ಟು ಸಮೇತ ಬರ್ತದೆ ಕೆಲವು ಅಡ್ವರ್ಟೈಸಿಂಗ್ ಬೋರ್ ಇದ್ದರೆ. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕಂಪನೀಸ್ ಅವರು ಮೀಮ್ಸನ್ನೇ ಉಪಯೋಗಿಸ್ಕೊಂಡು ಅಡ್ವರ್ಟೈಸಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಎಲ್ಲರಿಗೆ ಖುಷಿ ಆಗ್ತದೆ ನೋಡಬೇಕಿದ್ರೆ ಮೀಮ್ಸ್ ಒಳ್ಳೆ ಫನ್ನಿಯಾಗಿರ್ತದೆ, ಗಮ್ಮತ್ತಾಗ್ತದೆ. ಸೊ ಹಾಗಾಗಿ ಇವತ್ತಿನ ಪ್ರೆಸೆಂಟೇಷನಲ್ಲಿ ನಾವು ಮೀಮ್ಸನ್ನು ಉಪಯೋಗಿಸ್ಕೊಂಡು ಈಗ ಇದು ಎಂಟರ್ಪ್ರೆನರ್ಶಿಪ್ ಇದು ಪ್ರೋಗ್ರಾಮ್ ಅಲ್ವಾ, ಎಲ್ಲ ಬಿಸ್ನೆಸ್ ಐಡಿಯಾಸನ್ನು ಡೆವಲಪ್ ಮಾಡೋದು ಹೇಗೆ ಅಂತ ಕಲಿತಿದ್ದೇವೆ. ಸೊ ಒಂದು ವೇಳೆ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಅಥವಾ ನೀವು ಬೇರೆ ಯಾವುದೇ ಸಂಸ್ಥೆಗೆ ನಾಳೆ ಕೆಲಸ ಮಾಡೋದಿದ್ರೆ ಸಹ ಮಾರ್ಕೆಟಿಂಗ್ ಮಾಡಬೇಕಿದ್ರೆ ಹೇಗೆ ನಾವು ಕಾಮಿಡಿಯನ್ನು ಯೂಸ್ ಮಾಡಿಕೊಂಡು ಮೀಮ್ಸನ್ನು ಉಪಯೋಗಿಸ್ಕೊಂಡು ಜನರನ್ನು ರೀಚ್ ಆಗ್ಬೋದು ಹೇಳಿ ಇವತ್ತಿನ ಪ್ರೆಸೆಂಟೇಷನಲ್ಲಿ ನಾನು ಹೇಳಿಕೊಡ್ತೇನೆ.
ಸೊ ಓಕೆ, ಇದೊಂದು ಇಂಟರ್ನೆಟ್ ಮೀಮ್ಸ್. ಸೊ ಇಂಟರ್ನೆಟ್ ಮೀಮ್ಸ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಒಂದು ಎಕ್ಸಾಂಪಲ್. ಸೊ ಇದ್ರಲ್ಲಿ ನೋಡ್ಬೋದು, ಇದು ಯಾವ ಫಿಲ್ಮ್ ಇದೆ ಅಂತ ಗೊತ್ತುಂಟಾ? ಬಾಲಿವುಡ್ ಫಿಲ್ಮ್ ನೋಡೋರಿಗೆ ಗೊತ್ತಾಗ್ತದೆ. ಹಾಂ, ಮಿರ್ಜಾಪುರ್, ರೈಟ್? ಓಕೆ. ಸೊ ಇದ್ರದ್ದೊಂದು ತುಂಬ ಫೇಮಸ್ ಡೈಲಾಗ್, ಅಬ್ ಅಂಡರ್ ಗ್ರೌಂಡ್ ಹೋನೆ ಕಾ ಸಮಯ ಆ ಗಯಾ ಹೈ. ಗೊತ್ತಾಯ್ತು? ಅಂದರೆ ಆ ಫಿಲ್ಮಲ್ಲಿ ಬೇರೆ ಯಾವುದೊಂದು ಸಂದರ್ಭಕ್ಕೆ ಇವನು ಹೇಳಿರೋ ಮಾತು. ಬಟ್ ಇದನ್ನು ಏನು ಮಾಡಿದ್ದಾರೆ ಅಂದರೆ ಮೇಲಿಂದ ಒಂದು ಎಕ್ಸ್ಟ್ರಾ ಟೈಟಲ್ ಕೊಟ್ಟಿದ್ದಾರೆ, ವೆನ್ ಟೀಚರ್ ಆಸ್ಕ್ ಅಬೌಟ್ ದಿ ಹೋಮ್ ವರ್ಕ್. ಗೊತ್ತಾಯ್ತಾ? ಸೊ ಇದೇನೆಂದರೆ ಇದು ನಿಜವಾದ ಇಮೇಜ್ ಬೇರೆಯಲ್ಲಿದ್ದು, ಅದನ್ನು ನಾವು ನಮಗೆ ಬೇಕಾದ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಸರಿಯಾಗಿ ನಾವು ಯೂಸ್ ಮಾಡ್ತಿದ್ದೇವೆ. ಇದಕ್ಕೆ ಇಂಟರ್ನೆಟ್ ಮೀಮ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಎಕ್ಸಾಂಪಲ್. ಓಕೆ, ಸೊ ಮೇಲೆ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಇನ್ ಅದರ್ ಕಂಟ್ರೀಸ್. ಸೊ ಒಳ್ಳೆಯ ರೀತಿಯಿಂದ ತೆಗಿತಾರೆ. ಇಂಡಿಯನ್ ವೆಡ್ಡಿಂಗ್ ಫೋಟೋಗ್ರಾಫರ್ಸ್, ನಾವು ಊಟ ಮಾಡಬೇಕಿದ್ರೆ ಒಂದು ಫೋಟೋ ತೆಗೆದು. ಹಾಂ, ಸೊ ಅಗೇನ್, ಹಾಂ ಅಲ್ವಾ? ಸೊ ದಿಸ್ ಈಸ್ ಆಲ್ಸೋ ಅನದರ್ ಎಕ್ಸಾಂಪಲ್ ಫಾರ್ ಮೆಮ್. ಕಂಪೇರ್ ಮಾಡೋದು, ಒಂದರಲ್ಲಿ ಹಾಗೆ ಉಂಟು, ಇನ್ನೊಂದರಲ್ಲಿ ಹಾಗೆ ಉಂಟು. ಬಟ್ ಇದರಲ್ಲಿ ಇನ್ನೊಂದು ನೋಡ್ಬೋದು ಏನಂದರೆ ಅವರದ ಮುಖ ಸಹ ಯೂಸ್ ಮಾಡ್ತಿಲ್ಲ, ಯಾವುದೊಂದು ಫನ್ನಿ ಗ್ರಾಫಿಕನ್ನು ಉಪಯೋಗಿಸಿದ್ದಾರೆ. ಸೊ ಮೀಮ್ಸಲ್ಲಿ ಹೀಗೆ ಕ್ರಿಯೇಟಿವ್ ಆಗಿರಲಿಕ್ಕೆ ತುಂಬ ಆಪ್ಷನ್ಸ್ ಉಂಟು. ಇದಿನ್ನೊಂದು ಮೀಮ್. ಸೊ ಸಲ್ಮಾನ್ ಖಾನ್ ಮೂವೀಸ್ ಹೇಳಿ, ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಇರ್ತದೆ, ರಿಯಾಲಿಟಿ ಹೀಗೆ ಇರ್ತದೆ. ಹಲೋ, ಯೂಶ್ವಲಿ ನಾವು ನೋಡ್ಬೋದು ಸಲ್ಮಾನ್ ಖಾನ್ ಮೇಲೆ ತುಂಬ ಮೀಮ್ಸ್ ಉಂಟು ಅಲ್ವಾ? ಅವನೇನೆಂದರೆ ಫಿಲ್ಮ್ ಎಲ್ಲ ಸಹ ನೋಡ್ತಾರೆ, ಹಿಟ್ ಆಗ್ತದೆ, ಬಟ್ ಸ್ಟಿಲ್ ಫಿಲ್ಮಲ್ಲಿ ಏನು ಕಂಟೆಂಟ್ ಇಲ್ಲ, ಏನು ರಸ ಇಲ್ಲ, ಏನೊಂದು ಫೈಟಿಂಗ್ ಎಲ್ಲ ಇರ್ತದೆ, ರೊಮ್ಯಾನ್ಸ್ ಇರ್ತದೆ, ಅಷ್ಟೇ, ಫಿಲ್ಮ್ ಅಲ್ಲಿಗೆ ಮುಗಿದು. ಸೊ ಹಾಗಾಗಿ ಎಲ್ಲ ಇದೊಂದು ತಮಾಷೆ ರೀತಿಯಿಂದ, ಇದು ತುಂಬ ವ್ಯಂಗ್ಯವಾಗಿ ಆಡೋ ಮಾತು. ಬಟ್ ಸ್ಟಿಲ್ ಇದರಲ್ಲಿ ಆ ಫನ್ನಿ ಹ್ಯೂಮರ್ ಎಲಿಮೆಂಟ್ ಇರಲಿಕ್ಕೋಸ್ಕರ ನಮ್ಮೆಲ್ಲರ ಅಟೆನ್ಷನನ್ನು ಕ್ಯಾಚ್ ಮಾಡ್ತದೆ. ಅದರಲ್ಲಿ ಮತ್ತೆ ಹೆಚ್ಚು ವರ್ಡ್ಸು ಇಲ್ಲ ನೋಡಿ, ಅವ್ರು ಯೂಸ್ ಮಾಡಿರೋದೇ 2 ವರ್ಡ್ಸ್, ಮೇಲಿಂದ 3 ವರ್ಡ್ಸ್, 5 ವರ್ಡ್ಸಲ್ಲಿ ಅವರ ಮೆಸೇಜನ್ನು ಹೇಳಿದರು. ಸೊ ಮಾರ್ಕೆಟಿಂಗಲ್ಲಿ, ಅಡ್ವರ್ಟೈಸಿಂಗಲ್ಲೆಲ್ಲ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಫೇಸ್ಬುಕ್ಕೆಲ್ಲ ಯೂಸ್ ಮಾಡಬೇಕಾದ್ರೆ ತುಂಬ ಫೀಡ್ ಇರ್ತದೆ, ನಮಗೆಲ್ಲ ಪೋಸ್ಟನ್ನು ನೋಡೋಷ್ಟು ಪುರ್ಸೊತ್ತಿರೋದಿಲ್ಲ, ನಮಗೆ ಬೋರ್ ಆಯಿತು, ನಾವು ಸ್ಕ್ರಾಲ್ ಮಾಡ್ತೇವೆ, ಆ ಪೋಸ್ಟನ್ನು ನಾವು ಫುಲ್ ಓದೋದು ಸಮೇತ ಇಲ್ಲ. ಸೊ ಹಾಗಾಗಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ತುಂಬ ಒಳ್ಳೆಯ ವಿಧಾನ. ಯಾಕಂದರೆ 5 ವರ್ಡ್ಸ್ ಯೂಸ್ ಮಾಡೋದು, ಯಾರೂ ಓದಲಿಕ್ಕೆ ಒಂದು 10 ಸೆಕೆಂಡು ತಗೊಳ್ಳೋದಿಲ್ಲ. ಅದೇ ಯಾವ್ದಾದ್ರು ಅವರು ಅಡ್ವರ್ಟೈಸಿಂಗ್ ಇದು ಪೋಸ್ಟ್ ಹಾಕಿದರೆ ಯಾರು ಕೇಳ್ತಾರೆ, ಪುರ್ಸೊತ್ತಿಲ್ಲ, ವಿಲ್ ಜಸ್ಟ್ ಸ್ಕಿಪ್ ಇಟ್ ಟು ದ ನೆಕ್ಸ್ಟ್ ಪೋಸ್ಟ್. ಸೊ ಇದೊಂದು ಕನ್ನಡ ಮೀಮ್, ಹುಚ್ಚ ವೆಂಕಟ್ ಅಲ್ಲೋ, ಹುಚ್ಚ ವೆಂಕಟ್ ಯಾವನಾದರೂ ಕುಕ್ಕರ್ ಕೊಟ್ಟರೆ ಅವನ ತಲೆ ಮೇಲೆ ಕುಕ್ಕಿ. ಗೊತ್ತಾಯ್ತು? ಅಂದರೆ ಇವನು ಹುಚ್ಚ ವೆಂಕಟ್ ಅವರು ಆಡುವ ಡೈಲಾಗ್ಸ್ ಎಲ್ಲ ಸಮೌಟ್ ಹೀಗೆ ಇರ್ತದೆ. ಸೊ ಇದು ಒಂದು ಮೀಮ್. ಓಕೆ, ಇದು ನೋಡಿ ನಮ್ಮ ಸುದೀಪ್ ಅವರ ಮೀಮ್, ಹುಟ್ಟು ಮತ್ತು ಸಾವು ದೇವರ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿ ಬರೀ ಮೊಬೈಲ್ ಇದೆ ಅಲ್ವಾ? ಸೊ ಜೋಕ್. ಇದು ಫೋಟೋ ಎಲ್ಲಿದೆ ಅಂದರೆ, ಇವರು ಸುದೀಪ್ ಅವರು ಒಂದು ಫೋನನ್ನು ಎಂಡೋರ್ಸ್ ಮಾಡ್ತಿದ್ರು, ಅವರೊಂದು ಅಂಬಾಸಿಡರ್ ಆಗಿದ್ದರು. ಯಾವ ಫೋನ್ ಹೇಳಿ ನೋಡುವ? ಸ್ಯಾಮ್ಸಂಗ್ ಅಲ್ಲ, ಒಂದು ಇಂಡಿಯಾದ್ದು ಕಂಪನಿ ಒಂದಿತ್ತು, ಇವಾಗ ಅಷ್ಟು ಇಲ್ಲ ಅದು. ಅಂದರೆ ಇಂಟೆಕ್ಸ್ ಹೇಳಿ ಒಂದು ಇಂಡಿಯಾದ್ದು ಕಂಪನಿ ಫೋನ್ ಇತ್ತು. ಇವಾಗ 4G ಬಂದ ಮೇಲೆ ಅಷ್ಟು ಪಾಪ್ಯುಲಾರಿಟಿ ಕಮ್ಮಿ ಆಗಿದೆ. ಸೊ ಅವರು ಅದರದ್ದಿದ್ದು. ಬಟ್ ಇದೊಂದು ಮೀಮ್. ಇದೊಂದು ಅಗೇನ್ ಮೀಮ್ಸ್ ನೀಡ್ ನಾಟ್ ಬಿ ಬರೀ ಕಾಮಿಡಿ ಬಗ್ಗೆ ಮಾತ್ರ ಅಲ್ಲ, ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಕೊಡ್ಬೋದು ಅಲ್ವಾ? ಸೊ ಇದು ಸ್ವಲ್ಪ ಹಳೆ ಮೀಮ್. ಅಂದರೆ ಫಸ್ಟಿಗೆ ಈ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಆದಾಗ JDS ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದಾಗ ಅಗೇನ್ ಇದು ಮೀಮ್. ಸೊ ರಿಗಾರ್ಡಿಂಗ್ ಆಫ್ ದ ಪೊಲಿಟಿಕ್ಸ್, ಇದೇನು ಈ ಮೀಮ್ಸ್ ಇದು ಒಂದು ಎಕ್ಸಾಂಪಲ್ ಏನಂದರೆ ಕೇವಲ ಟೈಮ್ ಪಾಸಿಗಿರೋ ಮೀಮ್ ಮಾತ್ರ ಅಲ್ಲ, ಇದರಲ್ಲೊಂದು ಸ್ಟ್ರಾಂಗ್ ಪೊಲಿಟಿಕಲ್ ಮೆಸೇಜ್ ಉಂಟು. ಬೇರೆಯವರಾದರೆ ಅವರು ಟಿ ವಿಯಲ್ಲಿ ಡಿಬೇಟ್ ಮಾಡಬೇಕು ಅಥವಾ ಇವನ್ ಆರ್ಟಿಕಲ್ ಬರೀಬೇಕು, ಇದರಲ್ಲಿ ಜನಸಾಮಾನ್ಯರು ಸಮೇತ ಯೂಸಿಂಗ್ ಕಾಮಿಡಿ ದೇ ಕ್ಯಾನ್ ಪುಟ್ ದೇರ್ ವ್ಯೂಸ್ ಅಕ್ರಾಸ್. ಸೊ ಮೀಮ್ ಇದೆ ಅನದರ್ ಎಕ್ಸಾಂಪಲ್. ಇದು ಇನ್ನೊಂದು ಎಕ್ಸಾಂಪಲ್. ಇದು ನೋಡಿ, ಯಾವುದೋ ಹಳೆ ಕನ್ನಡ ಫಿಲ್ಮಿದ ಫೋಟೋ, ಬಟ್ ಅಗೇನ್ ಈ ಸನ್ನಿವೇಶಕ್ಕೆ ಈ ಕಾಲಕ್ಕೆ ಪ್ರಸ್ತುತವಾಗಿ ಒಂದು ಕಾಮಿಡಿ ಹೇಳಿದ್ದಾರೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ಮೀಮ್ಸ್. ಸೊ ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತಲ್ಲ ಮೀಮ್ಸ್ ಅಂದರೆ ಏನಂತ. ಕಾರ್ತಿಕ್ ಹ್ಯಾಸ್ ಕ್ರಿಯೇಟೆಡ್ ಸಮಥಿಂಗ್, ಗ್ರೂಪಲ್ಲಿ ಪೋಸ್ಟ್ ಮಾಡಿದಾರಲ್ಲ. Did you post in the group? Okay. So what do you think of this meme? My school and me. Okay. So do you think this is funny? He's expressing through memes. Okay. Can I see some other example who you have created? No, show me. Okay. What?
Ritik has created another meme. Has he? ಎಲ್ಲ ನೋಡಿದ್ರಲ್ಲ, ಅಂದರೆ he has posted in the. ಸೊ ಅಟ್ಲೀಸ್ಟ್ ಬೇಸಿಗೆ ಕಾಲದಲ್ಲಿ ದಿಸ್ ಹೋಲ್ಡ್ಸ್ ಟ್ರೂ, ರೈಟ್? ಸೊ ಮೇಲೊಂದು ಹೌ ವಿ ಕ್ಯಾನ್ ಮೇಕ್ ಇಟ್ ಬೆಟರ್ ಈಸ್ ಬೈ ಆ್ಯಡಿಂಗ್ ಅ ಹೆಡ್ಲೈನ್. ಸೊ ಇನ್ ದ ಹೆಡ್ಲೈನ್, ರೈಟ್, ಇನ್ ದಿ ಹೆಡ್ಲೈನ್ ಯು ಹ್ಯಾವ್ ಟು ಟೆಲ್ ದಟ್ ಸಮ್ಮರ್, ಗೊತ್ತಾ, ಸಮ್ಮರ್ ಅಂತ ಒಂದು ಹೆಡ್ಲೈನ್ ಹಾಕಿಬಿಡೋದು. ಆಗ ಕೆಳಗೆ ದಿಸ್ ಜೋಕ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್ ಅಲ್ವಾ? ಬೇಸಿಗೆಲೆಲ್ಲ ದಟ್ ಈಸ್ ಟ್ರೂ. ಓಕೆ, ಹೂ ಎಲ್ಸ್ ಹ್ಯಾವ್ ಕ್ರಿಯೇಟೆಡ್? Ashton, okay. Show me your meme. Over there, Okay. New during exam, after exam, you have created. What's your name? Ashish. Okay. So Ashish has created a meme. Difference between during the exam and after the exam. So what are you trying to tell, Andre? ಓಕೆ ಸೊ ವೆನ್ ನಿಮಗೆ ಹೆಡ್ಡಿಂಗ್ ಏನು ಕೊಡ್ಬೋದು ಅಂದರೆ, ವೆನ್ ಸಮ್ಮನ್ ಆಸ್ಕ್ಸ್ ಅಬೌಟ್ ಯುವರ್ ಪ್ರಿಪರೇಷನ್ ಫಾರ್ ಎಕ್ಸಾಮ್ ಅಲ್ವಾ? ಡ್ಯೂರಿಂಗ್ ಎಕ್ಸಾಮ್ ಲೈಕ್ ನೋ, ಡೋಂಟ್ ಆಸ್ಕ್. ಆಫ್ಟರ್ ಎಕ್ಸಾಮ್ ಓ ಯಾ ದಟ್ ಈಸ್ ಲೈಕ್ ದಟ್. ಅಂದರೆ ಎವ್ರಿ ಒನ್ ಎಕ್ಸಾಮ್ ಇದ್ದರೆ ಹಾಗೆಲ್ಲ, ಕೆಲವರು ಕ್ಲಾಸಲ್ಲಿ ನಾನೇನು ಕಲೀಲಿಲ್ಲ, ಐ ಡಿಂಟ್ ರೀಡ್ ಎನಿಥಿಂಗ್ ಅಂತ. ಬಟ್ ಎಕ್ಸಾಮ್ ಆದಮೇಲೆ ಒಳ್ಳೆ ಟಾಪರ್ಸ್ ಆಗಿರ್ತಾರೆ. ಸೊ ದಟ್ ಈಸ್ ಅ ಗುಡ್ ಜೋಕ್. ಹೂ ಎಲ್ಸ್ ಹ್ಯಾವ್ ಕ್ರಿಯೇಟೆಡ್? Ashton, okay. How? Ever children dream to burn the school made with Ash King? Okay, can you explain this, Andre? No, I am having some difficulty to understand this. Ash King andre no, Andre, what is Ash King? Name. Your name is Ash King, Ashton. They call you Ash King. Okay. So some people burn the school and they call you Ash King. Okay. Great. Okay. No, that is a good joke. But as I told, when you are creating a meme, try to keep as little words as possible. Gotaita. That. Okay, I will see one. Okay, I didn't see. Okay, show me that meme. I am from Bharatiya Vikas Trust, Manipal, and I have been a trainer in solar energy from 3 years. ನಾನು ಬೇರೆ ಬೇರೆ ITI ಕಾಲೇಜ್ಗಳಿಗೆ ನಾವು ಸೋಲಾರ್ ಟೆಕ್ನಿಷಿಯನ್ ಟ್ರೈನಿಂಗನ್ನು ಮಾಡಿದೆವು 2 to 3 days. ಕಪ್ ಕಡಿಮೆ ಬರ್ತದೆ, ವಾಟರ್ ಹೀಟರ್ ಸ್ವಲ್ಪ ಕೆಲಸ ಮಾಡೋದಿಲ್ಲ, ಬಿಸಿ ನೀರು ಕಡಿಮೆ ಬರ್ತದೆ, ಬಟ್ ಕೆಲಸ ಮಾಡ್ತದೆ. ಈಗ 5 ರಿಂದ 6 ಗಂಟೆ ಬ್ಯಾಕಪ್ ಬರುವ ಬದಲಿಗೆ ಮಳೆಗಾಲದಲ್ಲಿ ಒಂದು 4 ಗಂಟೆ ಬರ್ಬೋದು ಅಷ್ಟೇ. ಮತ್ತು ವರ್ಕ್ ಆಗೋದಿಲ್ಲ ಅಂತೇನಿಲ್ಲ, ಕರೆಕ್ಟ್ ಮೇಂಟೈನ್ ಮಾಡಿದರೆ ಅದೇ ಇನ್ನು ಮುಂದೆ ಎಕ್ಸಲೆಂಟ್ ಸೋರ್ಸ್. ನೆಕ್ಸ್ಟ್, ಸೊ ಇದು ಗೊತ್ತುಂಟಲ್ಲ, ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್, ಕೇಳಿದ್ದೀರಾ ಇಲ್ವಾ? ಸೊ ಸೋಲಾರ್ ಪ್ಯಾನಲ್ ಯಾವುದರಿಂದ ಆಗಿದೆ? ಏನು ಸೆಮಿ ಕಂಡಕ್ಟರ್ ಅಂದರೆ? ವಾಟ್ ಈಸ್ ಎ ಸೆಮಿ ಕಂಡಕ್ಟರ್? ಸಿಲಿಕಾನ್. ಸೊ ವಾಟ್ ಇಟ್ ಮೇಕ್ಸ್? ಏನು ಮಾಡ್ತದೆ? ಸಿಲಿಕಾನ್ ಕನ್ವರ್ಟ್ಸ್ ದಿ ಲೈಟ್ ಇಂಟು ಎಲೆಕ್ಟ್ರಿಸಿಟಿ. ನೋಡಿ ಅದರಲ್ಲಿ ಉಂಟಲ್ವ, ಸಿಲಿಕಾನ್ ಸೆಲ್ ಉಂಟು ಅದರಲ್ಲಿ. ಅಲ್ಲಿ ಸನ್ಲೈಟ್, ಫೋಟಾನಿನ ಆ ಫೋರ್ಸಿಂದ ಏನಾಗ್ತದೆ, ಸನ್ಲೈಟ್ ಅದು ಎಲೆಕ್ಟ್ರಾನನ್ನು ಪುಷ್ ಮಾಡ್ತದೆ ಹೊರಗೆ, ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜನರೇಟ್ ಆಗ್ತದೆ, ದಟ್ ಈಸ್ ಕಾಲ್ಡ್ ಎಸ್ ಎಲೆಕ್ಟ್ರಿಸಿಟಿ. ನೋಡಿ ಇದು ಪಿ ಎನ್ ಜಂಕ್ಷನ್ ಡಯೋಡ್, ಸೇಮ್ ಆ್ಯಸ್ ಇಟ್ ಈಸ್ ಎ ಡಯೋಡ್. ಸೋಲಾರ್ ಪ್ಯಾನಲ್ ಸೆಲ್ ಈಸ್ ನಥಿಂಗ್ ಬಟ್ ಎ ಡಯೋಡ್. ಯಾವ ಟೈಪ್ಸ್ ಉಂಟು? ಮೋನೋಕ್ರಿಸ್ಟಲಿನ್, ಪಾಲಿಕ್ರಿಸ್ಟಲಿನ್. ಈಗ ಮೋನೋಕ್ರಿಸ್ಟಲಿನ್ಗಳು ಬರುವುದಿಲ್ಲ, ಈಗ ಏನಿದ್ರು ಪಾಲಿಕ್ರಿಸ್ಟಲಿನ್ ಟೈಪ್ ಬರುವಂಥದ್ದು. ಮುಂದೆ ಹೋಗಿ ಸರ್. ತಿನ್ ಫಿಲ್ಮ್ ಇದೆಲ್ಲ ಕ್ಯಾಲ್ಕುಲೇಟರಲ್ಲಿ ಯೂಸ್ ಮಾಡ್ತಾರೆ. ಟು ಫೆಸಿಲಿಟೇಟ್ ಸುಮಂತ್ ಭಟ್ ಸರ್ ಕೂಡ ಪಡೆದುಕೊಂಡು ಜೀವನ ಮಾಡೋದಕ್ಕೆ ಸಾಧ್ಯ ಇದೆ. ಇವಾಗ ನಾನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಒಂದು ಸಾಮಾನ್ಯವಾಗಿ ಕಲಿಸ್ತೀನಿ. ಅದಕ್ಕೆ ನಾವು ಸೂಪರ್ ಬ್ರೈನ್ ಯೋಗ ಅಂತ ಹೇಳ್ತೀವಿ. ತುಂಬ ಕಷ್ಟ ಇಲ್ಲ, ತುಂಬಾ ಸುಲಭ. ಸೂಪರ್ ಬ್ರೈನ್ ಯೋಗನ ಮಾಡಿದಂಥ ವ್ಯಕ್ತಿ, ಅವನ ಮಿದುಳಿನಲ್ಲಿ 2 ಭಾಗ ಇದೆ ಅಂತ ಗೊತ್ತಾ ನಿಮಗೆ? ಎಡಭಾಗ, ಬಲಭಾಗ. ಕೆಲವರದ್ದು ಎಡಭಾಗ ಸ್ವಲ್ಪ ಡಾಮಿನೆಂಟ್ ಆಗಿರುತ್ತೆ, ಕೆಲವರದ್ದು ಬಲಭಾಗ ಡಾಮಿನೆಂಟ್ ಆಗಿರುತ್ತೆ. ಆದರೆ 2 ಭಾಗಗಳು ಒಂದೇ ರೀತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕಾಗಿದ್ದರೆ
ಈ ಸೂಪರ್ ಬ್ರೈನ್ ಯೋಗ ತುಂಬ ಹೆಲ್ಪ್ ಆಗುತ್ತೆ. ಆಯಿತಾ? ಇವಾಗ ನೀವು ಪುನಃ ನಿಂತ್ಕೋಬೇಕಾಗತ್ತೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟಿಗೆ ತಿಳ್ಕೊಳ್ಳಿ, ನಾವುಗಳು ಸಾಮಾನ್ಯವಾಗಿ ಇದನ್ನು ಮಾಡೋವಾಗ ಇಲ್ಲಿ ಸೂರ್ಯ ಯಾವ ಸೈಡಲ್ಲಿ ಉದಯಿಸ್ತಾನೆ? ಇಲ್ಲಿಯಾ? ಓಕೆ. ಸೂರ್ಯ ಯಾವ ಸೈಡಲ್ಲಿ ಉದಯಿಸ್ತಾನೆ ಆ ಸೈಡನ್ನು ಸಾಮಾನ್ಯವಾಗಿ ನಾವು ಚೂಸ್ ಮಾಡಬೇಕು. ಈಸ್ಟನ್ನು ಚೂಸ್ ಮಾಡಬೇಕು. ಆ ಸೈಡಿಗೆ ಡಿರೆಕ್ಷನಲ್ಲಿ ನಿಂತ್ಕೋಬೇಕು. ನಿಂತ್ಕೊಂಡ್ಬಿಟ್ಟು ಕಾಲನ್ನು ಸ್ವಲ್ಪನೇ ದೂರ ಒಂದರಿಂದ ಕಾಲು ಸ್ವಲ್ಪನೇ ಒಂದು ಅರ್ಧ ಅಡಿ ಆಚೆ ಇಟ್ಕೊಳ್ಳೋದು, ನೆಟ್ಟಗೆ ನಿಂತ್ಕೊಳ್ಳೋದು, ಬಲ ಕೈಯಿಂದ ಎಡ ಕಿವಿಯನ್ನು ಹಿಡ್ಕೊಳ್ಳೋದು. ದಿವಸ ನೀವೆಲ್ಲರೂ ಕೂಡ, ನಿಮ್ಮಲ್ಲಿ ಎಷ್ಟು ಜನ ಆಟದಲ್ಲಿ ಭಾಗವಹಿಸ್ತೀರಿ? ಜಿಮ್ಮಿಗೆ ಹೋಗೋದು, ಆಟದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಿ? ಯಾವ ಆಟ? ವಾಲಿಬಾಲ್. ವೆರಿ ಗುಡ್. ನೀವು? ಕಬಡ್ಡಿ. ನೀವು? ವಾಲಿಬಾಲ್. ವೆರಿ ಗುಡ್. ಐ ಆಮ್ ಗ್ಲಾಡ್ ಟು ಹಿಯರ್ ಯುವರ್ ಲೌಡ್ ವಾಯ್ಸ್. ಮತ್ತೆ feel gratitude for the skill development center's activities, your teachers' presence here. ಇಂಟರಾಕ್ಷನ್ ಬಿಟ್ವೀನ್ ಟೂ ಆರ್ ಮೋರ್ ಪೀಪಲ್ ಅಂತ ಹೇಳ್ತಾರೆ. ನಿಮ್ಮ ಹೆಸರು? ಸೃಜನ್ ಹೇಳ್ತಾ ಇದ್ದಾರೆ ಇಂಟರಾಕ್ಷನ್ ಬಿಟ್ವೀನ್ ಟೂ ಆರ್ ಮೋರ್ ಪೀಪಲ್ ಅಂದರೆ ಕಮ್ಯುನಿಕೇಷನ್ ಅಂತ. ಇಂಟ್ರಾಕ್ಷನ್ ಅಂದರೆ ಏನು? ಈಗ ನಾನು ನಿಮಗೆ ಅಥವಾ ನೀವು ನನಗೆ ಏನಾದರೂ ಹೇಳೋದಿದ್ದರೆ ಕ್ಲಿಯರ್ ಆಗಿ ಹೇಗೆ ಕನ್ವೆ ಮಾಡ್ಬೋದು? ಅದನ್ನು ಮಾತಾಡಿ ಸ್ವಲ್ಪ ಏನಾದರೂ ಆ್ಯಕ್ಷನ್ ತೋರಿಸಿ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಇನ್ ದ ಹೋಪ್ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ದ ಸೇಮ್ ವೇ ದಟ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಅಗ್ರಿ ಎಲ್ಲರೂ? ಯಾ. ಸೊ ನಾವಿಲ್ಲಿ ಭಾಷಣ ಕೊಡೋಕ್ಕೆ ಬಂದಿಲ್ಲ, ಕೆಲವು ಆ್ಯಕ್ಟಿವಿಟೀಸ್ ಮೂಲಕ ನಿಮಗೆ ಕೆಲವು ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಿಸ್ಲಿಕ್ಕೆ ಬಂದಿದ್ದೇವೆ. ಬಿಕಾಸ್ ವಿ ಫೀಲ್ ದ್ಯಾಟ್ ಯಂಗ್ ಪೀಪಲ್ ಲೈಕ್ ಯು, ನಿಮಗೆ ಈಗ ಕಾಲೇಜಲ್ಲಿ ಫೈನಲ್ ಇಯರಲ್ಲಿ ಪ್ಲೇಸ್ಮೆಂಟ್ಸ್ ಎಲ್ಲ ಆಗುವಾಗ, ಕಂಪನೀಸ್ ಬರುವಾಗ ನೀವು ಯಾವ ಥರ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ತೋರಿಸಿದ್ರೆ ಯೋರ್ ಚಾನ್ಸಸ್ ಆಫ್ ಗೆಟಿಂಗ್ ಪ್ಲೇಸ್ಡ್ ಇಸ್ ಹೈಯರ್ ಅನ್ನೋದನ್ನು ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಹಾಗಾಗಿ ಬೇರೆ ಬೇರೆ ವಿಷಯಗಳನ್ನು ತರ್ತೇವೆ ನಮ್ಮ ಈ 1-1.5 ಗಂಟೆ ಟಾಕಲ್ಲಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ವಿತ್ ಯು. ಓಕೆ. ಈಗ ನಮಗೆ ಇಬ್ಬರು ವಾಲಂಟಿಯರ್ಸ್ ಯಾರು ಇದ್ದಾರಾ ಇಂಟರಾಕ್ಷನ್ ಮಾಡಲಿಕ್ಕೆ, ಕಮ್ಯುನಿಕೇಷನ್ ಇಲ್ಲಿ ಬಂದು ಒಂದು ಇಂಟರಾಕ್ಷನ್ ಮಾಡಲಿಕ್ಕೆ? ವಿ ನೀಡ್ 2 ವಾಲಂಟಿಯರ್ಸ್. ಕಮ್ಯುನಿಕೇಷನ್ ಆ್ಯಕ್ಟಿವಿಟಿ ಮಾಡ್ತೇನೆ ಇವರೊಟ್ಟಿಗೆ. ಸೈದಿಗೆ ಒಂದು ಚಿತ್ರ ಕೊಡ್ತೇನೆ. ಸೈದ್ ಆ ಚಿತ್ರದಲ್ಲಿ ಏನುಂಟಂತ ಸೃಜನಿಗೆ ಹೇಳಬೇಕು, ಸೃಜನ್ ಅದನ್ನು ಡ್ರಾ ಮಾಡಬೇಕು. ಆಯಿತಾ? ಅವರಿಗೊಂದು 2 ಅಥವಾ ಮ್ಯಾಕ್ಸಿಮಮ್ 3 ನಿಮಿಷ ಕೊಡ್ತೇವೆ ಅದನ್ನು ಮಾಡಲಿಕ್ಕೆ. ಎಲ್ಲರೂ ಕಾನ್ಸಂಟ್ರೇಷನ್ ಕೊಟ್ಟು ಇಲ್ಲಿ ಅಬ್ಸರ್ವ್ ಮಾಡಬೇಕು. ನಿಮ್ಮಲ್ಲೇ ಮಾತಾಡಲಿಕ್ಕಿಲ್ಲ. ಕಾಣದಿದ್ರೆ ಎದ್ದು ನಿಂತು ನೋಡಿ. ಓಕೆ, ಸ್ಟಾರ್ಟ್. ನೀವು ಚಿತ್ರ ಬಿಡಿಸ್ಲಿಕ್ಕೆ. ಓಕೆ, ಇನ್ಸ್ಟ್ರಕ್ಷನ್ ಏನಂದರೆ ಸೈಯದ್ ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಕಾಣ್ತದೆ ಅಂತ. ಸೃಜನ್ ನೀವು ಏನು ಕ್ವಶನ್ಸು ಕೇಳ್ಬೋದು ಅವರಿಗೆ, ಆಯಿತಾ? ಏನು ಕ್ವಶನ್ಸ್ ಬೇಕಾದರೆ ಕೇಳ್ಬೋದು, ಹಾಗುಂಟಾ ಹೀಗುಂಟಾ ಎಲ್ಲಿ ಏನು ಅಂತ. ಬಟ್ ವಿದಿನ್ ಅವರದ್ದು ಅದು ಚಿತ್ರ ನೋಡಲಿಕ್ಕಿಲ್ಲ. 2 ನಿಮಿಷದಲ್ಲಿ ನೀವು ಏನು ಕ್ವಶನ್ ಕೇಳಿ ಅವರು ಏನು ಆನ್ಸರ್ ಮಾಡ್ಬೋದು. ಮಾತಾಡೋದ್ರಲ್ಲಿ ನಿಮಗೆ ಅವರು ಹೇಳಿದ್ದನ್ನು ಮಾಡಲಿಕ್ಕೆ ಆಗ್ತದ ಅನ್ನೋದು. ಯಾಕೆ ಇದನ್ನು ಮಾಡ್ತಾ ಇದ್ದೇವನ್ನ ವಿ ವಿಲ್ ಸಿ ಲೇಟರ್. ಓಕೆ, ಬಟ್ ಜಸ್ಟ್ ಒನ್ ಎಕ್ಸಸೈಸ್. ಯಾಕೆ ನಮಗೆ ಕಮ್ಯುನಿಕೇಷನಲ್ಲಿ ಹೆಚ್ಚಾಗಿ ಒಂದು ರೀತಿಯ ಚಾಲೆಂಜ್ ಬರ್ತದೆ ಅಂತ ನೋಡ್ಲಿಕ್ಕಷ್ಟೇ. ಸೊ ಐ ವಿಲ್ ಗಿವ್ ಯು ದ ಮೈಕ್ ಆಲ್ಸೋ ಟು ಸೃಜನ್. ನೀವು ಕ್ವಶನ್ಸ್ ಕೇಳ್ಬೋದು, ಇಟ್ಕೊಳ್ಳಿ. ನೀವು ಎಕ್ಸ್ಪ್ಲೇನ್. ನೀವು ಏನು ಮಾಡಬೇಕಂದ್ರೆ, ಇದು ಚಿತ್ರ ಹೀಗಿದೆ, ಯಾವುದೇ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು ನೀವು, ಹೀಗಿದೆ ಅಂತ ನಿಮಗೆ ಗೊತ್ತಿದ್ದ ಲ್ಯಾಂಗ್ವೇಜ್ ಯೂಸ್ ಮಾಡಿ. ಓಕೆ, ವಿಲ್ ಕಮ್ ಟು ಇಂಗ್ಲೀಷ್ ಲೇಟ್. ಯಾ ಸೈದ್ ಮೈಕ್ ಯೂಸ್ ಮಾಡಿ ಮಾತಾಡ್ಬೇಕು. ಮತ್ತೆ ಹೇಳಿ, ಹೇಗಿದೆ ಚಿತ್ರ, ಏನಿದೆ ಫಸ್ಟಿಗೆ, ಏನಿದೆ ಮೈಕಲ್ಲಿ ಮಾತಾಡಿ. Yeah, please take yours. Sit down. Okay, Ashish, can you please introduce yourself? Give the mic, please. My name is Ashish. I'm from Udupi. I am studying in St. Mary's ITI,
Udupi. And okay. Anything else? Okay. Which position have you applied for, Ashish? I applied for electrical supervisor. Okay. Now, why do you think you are suitable for this job, Ashish? I can handle the. Yeah. Go on. I can handle all the electrical instruments, and I can. Yeah. So what is your background for this? So you said you can handle electrical instrument. What is your background? What is your study? I'm studying electrical. Okay. Have you worked somewhere, Ashish? Yeah. I worked for 3 years in 3 years in rubber company. If you are comfortable in Kannada, you can speak in Kannada. ಹೌದು. 3 years electrical work ಮಾಡಿದ್ದೆ ಸರ್ ಬೈಕಂಪಾಡಿಯಲ್ಲಿ. Okay. Guys, please listen to him because we'll come to each sentence later, okay? And there is nothing to laugh about language. Yeah. Okay. 3 years electrical ಬೈಕಂಪಾಡಿಯಲ್ಲಿ ಕಂಪ್ಲೀಟ್ ಮಾಡಿದೆ. Okay. ಆಫ್ಟರ್ ದಟ್ ಕೋವಿಡ್ ಬಂದ ಕಾರಣದಲ್ಲಿ ಐ ವಾಂಟ್ ಟು ಸ್ಟಡಿ ಮಾಡಲಿಕ್ಕೆ ಬಂದೆ ಇಂಟ್ರೆಸ್ಟ್. ಸೊ ಐ ಕೇಮ್ ಟು ಸ್ಟಡಿ ಆ್ಯಂಡ್ ನಾವು ಐ ಕಂಪ್ಲೀಟ್ ITI. ಸೊ ಐ ಅಪ್ಲೈಡ್ ಫಾರ್ ದಿಸ್ ಕಂಪನಿ. ಮೈಕನ್ನು ಹತ್ರ ಇಟ್ಕೊಡಿ. Guys, please do not speak because I'll come back to each question and the answer. ಆದರೆ ಕೆಲವು ವಿಷಯ ನೀವು ಎಲ್ಲ ಸ್ಟೂಡೆಂಟ್ಸಿಗೂ ಅಲ್ಲಿ ಹೋದಾಗ ಹೇಗೆ ಮಾಡ್ಬೋದು ಅಂತ ನಾವೀಗ ಶುಭಮಯ ಮತ್ತೆ ನಾವು ಮಾಡ್ತೇವೆ. ಒಂದು ಫಸ್ಟ್ ಕ್ವೆಶನ್, ನೀವು ಅಲ್ಲಿ ಹೋದಾಗ ಇನ್ವೇರಿಯೇಬ್ಲಿ ಬರುವಂಥ ಕ್ವೆಶನ್, ನಿಮ್ಮ ಬಗ್ಗೆ ಹೇಳಿ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಆ್ಯಂಡ್ ಯೂಶ್ವಲಿ ಇಟ್ ಈಸ್ ಇನ್ ಇಂಗ್ಲೀಷ್. ಮೈಂಡ್ ಯು, ಇದಕ್ಕೆ ನೀವು ಪ್ರಿಪೇರ್ ಆಗಿಯೇ ಹೋಗ್ಬೋದು. ಯಾಕಂದರೆ ಅದು ಹೊರಗಿನ ಕ್ವೆಶನ್ ಅಲ್ಲ. ನಿಮಗೆ ಗೊತ್ತುಂಟು ಏನು ಕ್ವೆಶನ್, ನಿಮಗೆ ಆನ್ಸರ್ ಕೂಡ ಗೊತ್ತುಂಟು. ಅದಕ್ಕೆ ಹೋಗಿ ನೀವು ಬ್ಲ್ಯಾಬರ್ ಆದರೆ, ಆನ್ಸರ್ ಮಾಡದಿದ್ದರೆ ಅದರ ಅರ್ಥ ನಿಮಗೆ ನಿಮ್ಮಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಅಂತ ಆಗತ್ತೆ. ಸೊ ಏನು ಹೇಳಬೇಕು ನಿಮ್ಮ ಬಗ್ಗೆ ಅಲ್ಲಿ ಅವರು ಕೇಳಿದಾಗ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ಏನು ಹೇಳಬೇಕು ನೀವು? ಒಂದು 4 ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ವಿಚ್ ಯು ಶುಡ್ ಟೆಲ್ ವೆನ್ ಯು ಗೋ ದೇರ್. ಅದನ್ನು ಇಂಗ್ಲೀಷ್ನಲ್ಲೇ ಮಾಡ್ಬೋದು, ನೀವು ಯಾವುದೇ ಇಂಟರ್ವ್ಯೂ ಇದ್ದರೂ. ಕನ್ನಡದಲ್ಲೂ ಮಾಡಿದ್ರು ಪರವಾಗಿಲ್ಲ, ಬಟ್ ಯು ಕ್ಯಾನ್ ಆ್ಯಕ್ಚುಲಿ ಪ್ರಿಪೇರ್ ಇನ್ ಇಂಗ್ಲೀಷ್ ಆಲ್ಸೋ. ಸಿಂಪಲ್ ಸೆಂಟೆನ್ಸಸ್. ಓಕೆ, ಸೊ ಇಫ್ ಯು ಕುಡ್ ಮತ್ತೊಂದು, ಐ ಥಿಂಕ್ ದಿಸ್ ಒನ್. ಸೆಕೆಂಡ್ ಥಿಂಗ್, ಬಿಫೋರ್ ಐ ಫರ್ಗೆಟ್, ನಿಮಗೆ ಈಗ ಯಾವ ಕಂಪನಿ ಇಂಟ್ರಿಗೆ ಹೋಗ್ತಾ ಇದ್ದೀರಿ ಅಂತ ಗೊತ್ತುಂಟು, ಕರೆಕ್ಟ್ ಅಲ್ಲ? ಈ ಕೇಸಲ್ಲಿ ಅರ್ಜೆಂಟಲ್ಲಿ ಮಾಡಿದ್ದು ನಾವು, ಬಟ್ ನೀವು ನಿಜ ಲೈಫಲ್ಲಿ ಹೋಗುವಾಗ ನಿಮಗೆ ಗೊತ್ತಿರ್ತದೆ ಟೊಯೋಟಕ್ಕೆ ಹೋಗ್ತಾ ಇದ್ದೇನಂತ. ದಯವಿಟ್ಟು ಟೊಯೋಟದ ಬಗ್ಗೆ ಒಂದಿಷ್ಟು ಓದ್ಕೊಂಡು ಹೋಗಿ. ನೀವು ಅಲ್ಲಿ ಹೋಗಿ ಐ ಹರ್ಡ್ ದ್ಯಾಟ್ ಯುವರ್ ಕಂಪನಿ ಇಸ್ ಗುಡ್ ಅಂದರೆ ಇಟ್ ಡಸಂಟ್ ಮೇಕ್ ಎನಿ ಇಂಪ್ಯಾಕ್ಟ್. ಆಸ್ ಅ ಎಂಟರ್ಪ್ರಿನರ್, ಆಸ್ ಅ ಇಂಡಸ್ಟ್ರಿಯಲಿಸ್ಟ್, ಆಸ್ ಅ ಬಿಸ್ನೆಸ್ ಮ್ಯಾನ್, ಹೇಗೆ ನಾವೊಂದು ಸಣ್ಣ ಒಂದು ಕನಸನ್ನು ದೊಡ್ಡದಾಗಿ ಹೇಗೆ ಮಾಡ್ಬೋದು ಅನ್ನೋ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾನು ಕಲ್ತಿದ್ದೇನೆ, ಅದನ್ನು ನಿಮ್ಮ ಜೊತೆ ಹಂಚಲಿಕ್ಕೆ ಇವತ್ತು ಬಂದಿದ್ದೇನೆ. ಸೊ ಫಸ್ಟ್ ಸೆಷನ್ ನೀವು ಅದೆಲ್ಲ ಈಸಿಲಿ ಸಿಗ್ತದೆ ಅಂತ ಹೇಳಿದ ಕೂಡಲೇ, ಇಫ್ ಯು ಡೋಂಟ್ ಹ್ಯಾವ್ ಎ ಪ್ಲ್ಯಾನಿಂಗ್ ಯು ವಿಲ್ ಫೇಲ್. ಸೊ I request you to take up business or become an individual entrepreneur only at an age of after having an experience of at least 5 years in whatever field you have. ನೀವು ಎಲೆಕ್ಟ್ರಿಕಲ್ಲ, ಮೆಕ್ಯಾನಿಕಲ್, ಆಟೋಮೊಬೈಲ, ಸಿವಿಲ್ಲ, ಯಾವುದೇ ಇರಲಿ, ನೀವೊಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆದ ನಂತರ ದೆನ್ ಯು ಗೆಟ್ ಇನ್ ಟು ಬಿಸ್ನೆಸ್. ಯಾಕಂದೇಳಿದ್ರೆ ಬಿಸ್ನೆಸ್ ಹೊರಗಿಂದ ನೋಡಲಿಕ್ಕೆ ಭಾಳ ಖುಷಿ ಇರ್ತದೆ. ನಾವು ಯಾವುದ್ಯಾವುದು ಸ್ಟೆಪ್ಪಿಂಗ್ ಸ್ಟೋನಿಗೆ ಹೋಗಿದ್ದೇವೆ, ಎಷ್ಟೆಷ್ಟು ಕಷ್ಟ ಬಂದಿದೆ ಅಂತ ಅದು ನಮಗೆ ಗೊತ್ತುಂಟು. ಬಿಕಾಸ್ ಮೋರ್ ದ ರಿಸ್ಕ್ ಈಸ್ ಮೋರ್ ದ ಪ್ರಾಫಿಟ್. ಸೊ ಮೋರ್ ದ ರಿಸ್ಕ್ ಅಂತ ಹೇಳಿದ ಕೂಡಲೇ, ರಿಸ್ಕ್ ತಗೊಳ್ತಾ ಹೋದ ಕೂಡಲೇ ಅಲ್ಲಿ ಪ್ರಾಫಿಟ್ ಜಾಸ್ತಿ ಇರ್ತದೆ, ಬಟ್ ವೆರ್ ಈಸ್ ಅ ವೆರಿ ಹೈ ರಿಸ್ಕ್. ವೆರಿ ಹೈ ರಿಸ್ಕ್ ಇದ್ದಾಗ ಅಷ್ಟೇ ಪ್ರಾಬ್ಲಮ್ಸು ಬರ್ತದೆ.
ಸೊ ಬಿಸ್ನೆಸ್ಸಲ್ಲಿ ಯಾವಾಗಲೂ ನೀವು ಪ್ರಾಪರ್ ಪ್ಲ್ಯಾನಿಂಗ್ ಅಂತ ಹೇಳಿದರೆ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಸ್, ನಿಮ್ಮ ಒಂದು ಬಿಸ್ನೆಸ್ ಸೆಟಪ್ ಆದರೆ ಕಸ್ಟಮರ್ಸ್ ಬೇಸ್ಡ್ ಬಗ್ಗೆ ನೀವು ಡೇಟಾಬೇಸ್ ಕಲೆಕ್ಟ್ ಮಾಡೋದು, ಇದನ್ನೆಲ್ಲ ಬರೀ ಒಬ್ಬ ಅಲ್ಲಿ ಅಂಗಡಿ ಓಪನ್ ಮಾಡಿದ್ದಾನೆ, ಒಳ್ಳೆ ವ್ಯಾಪಾರ ಉಂಟು, ನಾನಿಲ್ಲಿ ಅಂಗಡಿ ಓಪನ್ ಮಾಡ್ತೇನೆ ಅಂತ ಹೇಳಿದರೆ ಅದು ಬಿಸ್ನೆಸ್ ಅಲ್ಲ. ದಟ್ ಈಸ್ ಜಸ್ಟ್ ಅ ಕಾಪಿ. ಇಟ್ ಈಸ್ ನಾಟ್ ಅ ಬಿಸ್ನೆಸ್. ಬಿಸ್ನೆಸ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಲ್ಲ ಅದರ ಬಗ್ಗೆ ನೀವು ಸ್ಟಡಿ ಮಾಡಿರಬೇಕು. ಇಟ್ ಈಸ್ ನಾಟ್ ವೆರಿ ಈಸಿ ಟು ಬಿಕಮ್ ಅನ್ ಎಂಟರ್ಪ್ರಿನರ್. ಯು ಕ್ಯಾನ್ ಬಿ ಅನ್ ಎಂಟರ್ಪ್ರಿನರ್ ಓನ್ಲಿ ಇಫ್ ಯು ಫಾಲೋ ಸರ್ಟನ್ ಸಿಸ್ಟಮ್ಸ್. ನೀವು ಅದಕ್ಕೋಸ್ಕರ ನಾವೇನು ಹೇಳ್ತೇವೆ ಅಂದರೆ SOPs ಅಂತ ಹೇಳ್ತೇವೆ, ಸ್ಟ್ಯಾಂಡರ್ಡ್ ಆಪ್ರೇಷನಲ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ. ಸೊ ಯು ಹ್ಯಾವ್ ಟು ಸೆಟಪ್ ಅ ಪ್ರಾಕ್ಟೀಸ್. ಒಂದು ಸ್ಟ್ಯಾಂಡರ್ಡ್ ಆಪ್ರೇಷನಲ್ ಪ್ರಾಕ್ಟೀಸ್ ಹಾಕಬೇಕು. ಒಂದು ಫೈನಾನ್ಷಿಯಲ್ ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು, ಅಕೌಂಟ್ಸ್ ಹೇಗೆ ಮ್ಯಾನೇಜ್ ಮಾಡಬೇಕು, ಜನರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಎಂಪ್ಲಾಯರ್ಸನ್ನು ಹೇಗೆ, ನಿಮ್ಮ ಹತ್ರ ಒಂದು 4-5 ಜನ ಎಂಪ್ಲಾಯೀಸ್ ಇದ್ದರೆ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕಾಗ್ತದೆ, ನಿಮಗೆ ಯಾವ ರೀತಿದ್ದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ, ಇದನ್ನೆಲ್ಲ ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಪ್ಲ್ಯಾನ್ ಮಾಡದೆ ನೀವು ಬರೀ ನಾನು ಈಗ 10 ಲಕ್ಷ ಲೋನ್ ಸಿಗ್ತದೆ, ಸೀದಾ ಹೋಗಿ ವಿದೌಟ್ ಕೊಲ್ಯಾಟ್ರಲ್ ಒಂದು ಲೋನ್ ಸಿಗ್ತದೆ, ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ದ್ಯಾಟ್ ಈಸ್ ನಾಟ್ ಬಿಸ್ನೆಸ್. ಬಿಸ್ನೆಸ್ ಮಾಡುವಾಗ ನೀವು ಆಲ್ವೇಸ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್, ವರ್ಕ್ ಪ್ರಾಪರ್ಲಿ, ಪ್ಲ್ಯಾನ್ ಪ್ರಾಪರ್ಲಿ. ಎಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ಸ್, ಕಸ್ಟಮರ್ಸ್ ಯಾವ ಏರಿಯಾದಲ್ಲಿದ್ದಾರೆ, ಎಷ್ಟು ಕಸ್ಟಮರ್ಸನ್ನು ನಾನು ಅಟ್ರ್ಯಾಕ್ಟ್ ಮಾಡ್ಬೋದು. ದಿಸ್ ಇಸ್ ಕೈಂಡ್ ಆಫ್ ಅ ಸರ್ವೆ. ಯು ಮೈಟ್ ಹ್ಯಾವ್ ಟು ಡೂ ಎ ಸರ್ವೆ ಫಾರ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್. ಸೊ ಇದಿಲ್ಲದೆ ಬರೀ ಅಲ್ಲಿ ಆ ಹೋಟ್ಲವನಿಗೆ ಒಳ್ಳೆ ವ್ಯಾಪಾರ ಉಂಟು, ನಾನು ಇಲ್ಲೊಂದು ಹೋಟ್ಲ್ ಹಾಕ್ತೇನೆ, ಆ ಬಸ್ನವನಿಗೆ ಒಳ್ಳೆ ವ್ಯಾಪಾರ ಉಂಟು, ನಾನೊಂದು ಬಸ್ ಹಾಕ್ತೇನೆ, ಇಲ್ಲಿ ಗ್ಯಾರೇಜ್ನವನಿಗೆ ಉಂಟು, ನಾನು ಹಾಕ್ತೇನೆ. ದ್ಯಾಟ್ ಈಸ್ ನಾಟ್ ಬಿಸ್ನೆಸ್. ಬಿಸ್ನೆಸ್ ಈಸ್ ಯು ಹ್ಯಾವ್ ಟು ವರ್ಕ್ ಯುವರ್ ಸೆಲ್ಫ್ ಆ್ಯಂಡ್ ಸಿ ವಾಟ್ ಆರ್ ದ ಆಪರ್ಚುನಿಟೀಸ್ ಅವೈಲೇಬಲ್. ಎಷ್ಟೆಷ್ಟು ನಾನು ಪ್ಲ್ಯಾನಿಂಗ್ ಮಾಡಬೇಕು ಫೈನಾನ್ಷಿಯಲಿ, ಅಥವಾ ನಾನೀಗೆಲ್ಲ ಹೇಳಿದಾಗೆ ಇದನ್ನೆಲ್ಲ ನೀವು ಪ್ಲ್ಯಾನ್ ಮಾಡಿ. ಯು ಟೇಕ್ ಟೈಮ್. ನೀವು ಎಲ್ಲಿ ಜಾಬಲ್ಲಿರುವಾಗ ಇದನ್ನೆಲ್ಲ ನೀವು ಕಂಪೈಲ್ ಮಾಡ್ತಾಯಿರಿ. ನಿಮ್ಮ ನೆಟ್ವರ್ಕ್ ಏರಿಯಾ ನೋಡಿ, ಯಾವ ಏರಿಯಾದಲ್ಲಿ ನೀವು ಕಂಫರ್ಟ್ ಇರ್ತೀರಿ ಅದನ್ನು ನೋಡಿ, ಅದನ್ನು ನೋಡಿಕೊಂಡು ದೆನ್ ಯು ಸ್ಟಾರ್ಟ್ ಟು ಬಿ ಅ ಎಂಟರ್ಪ್ರಿನರ್. ಐ ಆಮ್ ಸೇಯಿಂಗ್ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಯಂಗ್ಸ್ಟರ್ಸ್. ನೀವೆಲ್ಲ ಮುಂದೆ ಬನ್ನಿ. ಇದರಲ್ಲಿ ನಿಮಗೆ ನಿಮ್ಮ ಏಜ್ ಇಸ್ ಅ ಬಿಗ್ ಅಸೆಟ್ ಫಾರ್ ಯು. ಯಾಕಂದರೆ ನೀವು 18 ವರ್ಷದಲ್ಲಿಯೇ ನೀವು ಹೊರಗೆ ಬರ್ತಿದ್ರಿ. ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಡೂಯಿಂಗ್ ವಾಟ್ ಎವರ್ ಯು ವಾಂಟ್ ಟು ಬಿ at the age of 22-23. ನಾನು ಇದನ್ನು ಮಾಡಬೇಕು ಅನ್ನೋ ಫೋಕಸನ್ನು ಈಗಲೇ ತಯಾರು ಮಾಡಿ. ಆಲ್ ದ ಬೆಸ್ಟ್.